नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामी इति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यादेशतारिणे। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंदा। जय श्री कृष्ण चैतन्य प्रभो नित्यानंद श्री अद्वैता गदाधर श्रीवासादि गौर भक्तवृंदा। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ಓಕೆ, ಫಸ್ಟ್ ಒಂದು ಅರ್ಧ ಗಂಟೆಯಲ್ಲಿ ಇದು ಚಾಪ್ಟರ್ ಮುಗಿಸ್ತೀನಿ ನಾನು. ನಂತರ ಪ್ರೆಸೆಂಟೇಷನ್ ಯಾರು ಮಾಡ್ತೀರಾ ಮಾಡಿ. ಆಯಿತು. ಸೊ ಚಾಪ್ಟರ್ 9, ಅಧ್ಯಾಯ 9, ಭಕ್ತಿ ತತ್ವಗಳ ಹೆಚ್ಚಿನ ಪರಿಗಣನೆಗಳು. ಎಸ್, ಯಾರು ಓದ್ತೀರಾ? ಯಾರಾದ್ರೂ ಓದಿ.
ಹರೇ ಕೃಷ್ಣ ಪ್ರಭುಜಿ, ಇದು ಓದ್ಬೇಕಾ? ಓದಿ ಮಾತಾಡಿ, ಹೌದು. ತಾ ನಿಂದ್ಯ ಅಸಹಿಷ್ಣುತಾ. ಶ್ರೀಮದ್ ಭಾಗವತಂ 10th canto 74th chapter 40th ಶ್ಲೋಕ. ಉದಾಹರಣೆ: ಜಗಾಯ್ ಮತ್ತು ಮಗಾಯ್ ಕಡೆಗೆ ಭಗವಾನ್ ಚೈತನ್ಯರ ಆಕ್ರಮಣ. ಧರ್ಮನಿಂದೆಯನ್ನು ಎದುರಿಸಲು 3 ಮಾರ್ಗಗಳು. ಧರ್ಮನಿಂದೆಯನ್ನು ಸೋಲಿಸುವುದು, ಈ ಜೀವನ ಬಿಡುವ ಮೂಲಕ, ಸ್ಥಳವನ್ನು ತೊರೆಯುವ ಮೂಲಕ. ಓಕೆ, ಇವಾಗ ನಾವು 64 ಭಕ್ತಿ ತತ್ವಗಳನ್ನ ಅನುಸರಿಸಬೇಕು ಅಂತ ಕೇಳಿದ್ದು. ಸೊ ಇದರಲ್ಲಿ ಒಂದು ಭಗವಂತನ ಬಗ್ಗೆ ಯಾರಾದರೂ ನಿಂದಿಸಿದ್ರೆ ಅದನ್ನ ನಾವು ಸಹನೆ ಮಾಡಬಾರ್ದು, ಎಲ್ಲವನ್ನು ಸಹನೆ ಮಾಡಬೇಕು. ಸೊ ಈ ಚೈತನ್ಯ ಮಹಾಪ್ರಭು ಹೇಳಿದಾಗೆ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು ಅಂದ್ರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೆಯ ಸದಾ ಹರಿಹಿ. ಸೊ ನಾವೊಂದು ಹುಲ್ಲುಗಡ್ಡಿಗಿಂತ ನಮ್ರರಾಗಿರ್ಬೇಕು, ಒಂದು ಮರಕ್ಕಿಂತ ಹೆಚ್ಚು ಸಹನೆ ಒಂದವರಾಗಿರ್ಬೇಕು. ಅದು ಕರೆಕ್ಟ್, ಅದು ವೈಯಕ್ತಿಕವಾದಾಗ ಕರೆಕ್ಟ್ ಅದು. ಆದರೆ ಈಗ ಭಗವಂತನ ಬಗ್ಗೆ, ಇಲ್ಲಾಂದ್ರೆ ಭಗವಂತನ ಶುದ್ಧ ಭಕ್ತರು ಅವರ ಬಗ್ಗೆ ಯಾರಾದರೂ ಏನಾದರೂ ನಿಂದನೆ ಮಾಡಿದ್ರೆ ಅದನ್ನು ನಾವು ಸಹಿಸಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಇಲ್ಲಿ ಉಲ್ಲೇಖ ಕೊಟ್ಟದ್ದು 10ನೇ ಸ್ಕಂದದ್ದು 74ನೇ ಶ್ಲೋಕದಲ್ಲಿ ಶಿಶುಪಾಲ. ಸೊ ಅದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಯ್ತು ಈ ಸನ್ನಿವೇಶದಲ್ಲಿ, ಯಾರಾದ್ರೂ ಹೇಳ್ತೀರಾ? ಏನಾಯ್ತು ನಿಂದನೆಯಲ್ಲಿ? ಹೇಗೆ ಇದನ್ನ ಜನರು ಅದನ್ನ ಹೇಗೆ ಫೇಸ್ ಮಾಡಿದ್ರು? ಶಿಶುಪಾಲದ ಪ್ರಭುಜಿ. ಸೊ ಶಿಶುಪಾಲ ಕೃಷ್ಣ ಬಗ್ಗೆ ಎಷ್ಟು ನಿಂದನೆಗಳು. ಸೊ ಕೊನೆಗೆ ಕೃಷ್ಣನು ಈ ಒಂದು ಸನ್ನಿವೇಶದಲ್ಲಿ ಅವ್ರನ್ನ ಕೊಲ್ಲೋದು. ಸೊ ಏನ್ ಮಾಡಿದ್ರು ಆಗ ಎಲ್ಲರೂ, ಬೇರೆಯವರೆಲ್ಲ ಏನ್ ಆಕ್ಷನ್ ತಗೊಂಡ್ರು? ಕೃಷ್ಣ ಬಗ್ಗೆ ತುಂಬಾ ನಿಂದನೆ. ಎಷ್ಟು ನಿಂದನೆ ಅಂದ್ರೆ ಕೃಷ್ಣ ಕೇಳ್ತಾ ಇದೆ. ಆದ್ರೆ ಏನ್ ಮಾಡಿದ್ರು? ಎಕ್ಸೆಪ್ಷನ್ ಕೊಡ್ತಾರಲ್ಲ ಪ್ರಭುಜಿ, 100 ನಿಂದನೆವರ್ಗ 100 ಆಗುತ್ತೆ. ಈಗ ಯಾರ ಭಕ್ತರು ಯಾವ ರೀತಿಯಲ್ಲಿ ಆಕ್ಷನ್ ತಗೊಂಡ್ರು ಈ ಟೈಮಲ್ಲಿ? ಭೀಷ್ಮ ಅಲ್ಲಿ ಅವನಿಗೇನೆ ಅಂದ್ರೆ ಕೃಷ್ಣ ಏನ್ ಮಾಡ್ಬೇಕು ಅನ್ಕೋತಾರೆ, ಹತ ಮಾಡ್ಬೇಕು ಅಂತ ಹೋಗ್ತಾನೆ. ಆದ್ರೆ ಕೃಷ್ಣ ಹೇಳ್ತಾನೆ ಅದನ್ನ ನೀನ್ ಮಾಡೋದ್ ಬೇಡ, ಅದನ್ನ ನಾನೇ ಮಾಡ್ತೀನಿ ಅಂತ. ಹೌದು, ಭೀಷ್ಮ ಪಿತಾಮಹರು ಅವ್ರು ಕೂಡ ಡಿಫೆಂಡ್ ಮಾಡ್ತಾರೆ ಕೃಷ್ಣನಿಗೆ. ಅವ್ರು ಹೇಳ್ತಾರೆ, ನೀನ್ ಹೇಳ್ತಾ ಇರೋದೆಲ್ಲ ಎಲ್ಲ ಸುಳ್ಳು ಅಷ್ಟೇ, ಎಲ್ಲ ತಪ್ಪು ಅಷ್ಟೇ. ಮತ್ತೆ ಅವ್ರು ಹೇಳೋದು ಒಂದು ಮಾತು, ನಾನೇ ತುಂಬಾ ಅಖಂಡ ಬ್ರಹ್ಮಚಾರಿ ಅಂತ ಎಲ್ಲ ವಿಶ್ವದಲ್ಲೇ ನಾನು ಪ್ರಸಿದ್ಧಿಯನ್ನು ಪಡೆದಿದ್ದೇನೆ, ಆದರೆ ಕೃಷ್ಣ ನನಗಿಂತ ದೊಡ್ಡ ಬ್ರಹ್ಮಚಾರಿ. ಅಷ್ಟು ಇದರಲ್ಲಿ ಭೌತಿಕ ಜಗತ್ತಿನಲ್ಲೇ ಸುಂದರ ಸ್ತ್ರೀಯರು, ಗೋಪಿಕೆಯರು. ಸೊ ಅವರ ಮಧ್ಯೆ ಇದು ಕೃಷ್ಣನ ಸ್ವಲ್ಪ ಕೂಡ ಕಾಮ ಪ್ರಚೋದನೆ ಆಗಿಲ್ಲ. ಸೊ ನನಗೆ ಆಗುತ್ತೇನೋ, ಆಕ್ಚುಲಿ ವಿಶ್ವಪಿತಾಮಗೂ ಆಗೋದಿಲ್ಲ, ಶುದ್ಧ ಭಕ್ತರು. ಆದ್ರೆ ಕೂಡ ಅವ್ರು ಹೇಳೋದು ಕೃಷ್ಣ ಸ್ಥಿತಿ, ಕೃಷ್ಣ ಪರಮಪುರುಷನಾದ್ರಿಂದ ನೀವ್ ಹೇಳೋ ತರ ಯಾವ ಒಂದು ಭೌತಿಕ ಲೌಕಿಕ ಕಲ್ಮಶಗಳು ಕೃಷ್ಣನಿಲ್ಲ, ಕೃಷ್ಣನ ಮೇಲೆ ಒಳಗಿಲ್ಲ ಅಂತ ಅವರು ಕೂಡ ಡಿಫೆಂಡ್ ಮಾಡ್ತಾರೆ. ಮೊದಲಿಗೆ ಒಂದು ಮಾತಿನಲ್ಲೇ ಡಿಫೆಂಡ್ ಮಾಡ್ತಾರೆ. ಸೊ ಇಲ್ಲಿ ಹೇಳ್ತಾ ಇರೋದೇನೆಂದ್ರೆ, ಈ ತರ ಒಂದು ಇದಾದಾಗ ಏನು ಭಗವಂತನ ಬಗ್ಗೆ ಇಲ್ಲಂದ್ರೆ ಶುದ್ಧ ಭಕ್ತರ ಬಗ್ಗೆ ಇದಾದ್ರೆ ಒಂದು ಮಾತಿನಿಂದ, ಒಂದು ವಾದದಿಂದ, ತತ್ವದಿಂದ ಅವ್ರನ್ನ ಸೋಲಿಸ್ಬೇಕು. ಪರೀಕ್ಷೆ ಹೇಗೆ ಭೀಷ್ಮ ಪಿತಾಮಹ ಹೇಳ್ತಾ ಇದ್ದಾರೆ, ತನ್ನ ವೈಯಕ್ತಿಕ ಸನ್ನಿವೇಶ ತೋರಿಸ್ಕೊಂಡು ಕೃಷ್ಣನ ಬಗ್ಗೆ ಅವರು ತನ್ನ ದಿವ್ಯ ಸ್ಥಾನವನ್ನು ಹೇಳಿ, ಕೃಷ್ಣನ ಬಗ್ಗೆ ನೀನು ಹೇಳಿದ್ದೆಲ್ಲ ತಪ್ಪು ಅಂತ ಅವರು ವಾದದಲ್ಲಿ ಪ್ರಯತ್ನ ಪಟ್ಟರು, ಮಾತಿನಲ್ಲಿ. ಸೊ ನಂತರ ಅದು ಕೂಡ ಆಗಲ್ಲ ಅಂದ್ರೆ ಅಲ್ಲಿ ಎಷ್ಟೋ ಜನ ಇದ್ರಂತೆ, ಯಾರು ಸ್ವಲ್ಪ ಜನ ಜೀವನ ಬಿಡುವ ಮೂಲಕ ಮಾಡ್ಬೋದು ಅಂತ ಕೇಳ್ತಾರೆ. ಇದು ಯಾವ್ದಾದ್ರು ಸನ್ನಿವೇಶ ಇದೆಯಾ ಈ ರೀತಿ? ಯಾರಾದ್ರೂ ಬರುತ್ತಾ? ಧರ್ಮನಿಂದೆ ಭಗವಂತನ ಬಗ್ಗೆ, ಭಗವಂತನ ಶುದ್ಧ ಭಕ್ತರ ಬಗ್ಗೆ ಕೇಳಿದಾಗ ಅವ್ರ ಜೀವನ ತ್ಯಜಿಸ್ಬಿಟ್ರು ಯಾರು? ಸತಿ ಶಿವನನ್ನ ಸ್ಥಿತಿ ಇದನ್ನ ಮಾಡಿದಾಗ, ನಿಂದೆ ಮಾಡಿದಾಗ, ದಕ್ಷ ಮಾಡಿದಾಗ ಜೀವನವನ್ನು ಸತಿ. ಆಕ್ಚುಲಿ ಶಿವ ಹೇಳ್ತಾರೆ ಹೋಗ್ಬೇಡ ಅಲ್ಲಿ, ಅಲ್ಲಿ ಅವ್ರನ್ನೇ ಬರೀ ನಿಂದನೆ ನಡೆಯುತ್ತೆ ಅಷ್ಟೇ. ಆದ್ರೆ ಸತಿಗೆ ಇನ್ನೊಂದ್ಸಲ ಎಷ್ಟಾದ್ರೂ ತಂದೆ ಅಲ್ವಾ, ತಂದೆ ಅವರು ಸರಿ ಹೋಗ್ಬೋದು, ಸರಿ ಮಾರ್ಗಕ್ಕೆ ತರಲಿಕ್ಕೆ ಒಂದು ಸರಿಯಾದ ಇದು ಕೊಡೋಣ ಅವ್ರಿಗೆ, ಅದು ಕೌನ್ಸಿಲ್ ಕೊಡೋಣ ಅಂತ ಹೋಗ್ತಾರೆ. ಆದ್ರೆ ಏನ್ ಹೇಳ್ತಾರೆ, ಅದು ವಿನಾಶಕಾಲೇ ವಿಪರೀತ ಬುದ್ಧಿ ಹಾಗೆ ಹೇಳೋ ರೀತಿಯಲ್ಲಿ ಅವ್ರು ಯಾರು ನಮ್ಮ ದಕ್ಷ ಏನು ಕೇಳೋದಕ್ಕೆ ರೆಡಿ ಇಲ್ಲ. ಅವರು ದಕ್ಷ ಅಷ್ಟೊಂದು ಅಪರಾಧವಾಗಿ, ಅಯ್ಯೋ ನನಗೆ ಗೌರವ ಕೊಡ್ಲಿಲ್ಲ ಇವರು ಹಿಂದೆ ಒಂದು ಸಲ, ಹಾಗೆ ಅಷ್ಟು ವೈರತ್ವ ಇರುತ್ತೆ ಶಿವನ ಬಗ್ಗೆ. ಶಿವ ಶುದ್ಧ ಭಕ್ತರು. ಸೊ ಆಗ ಸತಿ ಎಷ್ಟೇ ಆದ್ರೂ ತಂದೆ ಅಲ್ಲ, ಅವರಿಂದನೇ ನನ್ನ ದೇಹ ಪಡೆದದ್ದು, ಇದು ಭೌತಿಕವಾಗಿ ಇದು ಪಡೆದಿರೋದು ಈ ಜನ್ಮದಲ್ಲಿ. ಸೊ ಹಾಗೆ ಬೇಡ, ನಿನ್ನ ದೇಹವೇ ಬೇಡ, ನನ್ನ ಸಂಬಂಧವೇ ಬೇಡ ಅಂತ ಅವರು ಅಲ್ಲಿ ದೇಹವನ್ನು ಬಿಟ್ಬಿಡೋದು. ಸೊ ಆ ರೀತಿಯಲ್ಲಿ ಇದು ಹೇಳ್ತಾರೆ ಸತಿ.
ಅವರು ಸಹಗಮನ ಮಾಡಿದ್ದು ಅದು ಎರಡನೇ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಸ್ಥಳವನ್ನು ಅಟ್ಲೀಸ್ಟ್ ನಾವು ಇದಾದ್ರೂ ಮಾಡ್ಬೋದು ಅಂತ ಹೇಳ್ತಾರೆ. ನಮಗೆ ಒಬ್ಬರ ಮೇಲೆ ನಿಂತು ಅವ್ರಿಗೆ ಎಲ್ಲ ಕನ್ವಿನ್ಸ್ ಮಾಡಕ್ ಆಗದೆ ಇರ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಕ್ಷತ್ರಿಯರು ಏನ್ ಮಾಡಿದ್ರು, ಇಲ್ಲಿ ಇವರೆಲ್ಲ ಸಹದೇವ, ನಕುಲ, ಭೀಮಸೇನ ಎಲ್ಲ ಅವರು ಬಾಣಗಳು ಮತ್ತೆ ಗದೆಗಳೆಲ್ಲ ತಗೊಂಡು ಶಿಶುಪಾಲನ ಅವರೇ ಕೊಲ್ಲಿಕ್ಕೆ ಹೊರಡ್ತಾರೆ ಮೊದಲಿಗೆ. ಅದೇ ಕೃಷ್ಣ ಯಾಕೆ ಅವ್ರು ಮಾಡೋದು, ನಾನೇ ಮಾಡ್ತೀನಿ ಸಾಕು ಅಂತ ಕೃಷ್ಣ ಕೊಲ್ಲೋದು. ಸೊ ಈ ರೀತಿಯಾಗಿ ಮಾಡ್ಬೇಕಂತೆ ಆ ವ್ಯಕ್ತಿಗೆ. ಸೊ ಇದು ಕ್ಷತ್ರಿಯರು ಮಾಡೋ ಒಂದು ರೀತಿ. ಇಲ್ಲ ಅಂದ್ರೆ ಇನ್ನೊಂದು, ಇವಾಗ ಸ್ಥಳವನ್ನು ತೊರೆಯುವ ಮೂಲಕ ಅಂದ್ರೆ ಇದು ಒಬ್ಬ ವ್ಯಕ್ತಿ ಬ್ರಾಹ್ಮಣ ಈ ರೀತಿ ಯಾರು ಇದ್ದಾರೆ ಅವ್ರು ಸಾಧು ಪುರುಷಗಳು, ಅವರು ಕಣ್ಣು ಕಿವಿ ಮುಚ್ಕೊಂಡು ಹೋಗ್ಬಿಟ್ರಂತೆ. ಇಲ್ಲಿ ನೋಡ್ತೀನಿ ನೋಡಿ, ಇಲ್ಲಿ ಶಿಶುಪಾಲ ಇದು ಮಾಡಿದಾಗ ಇಲ್ಲಿ ಬೇರೆ ತುಂಬಾ ಜನ ಯಾರ್ಯಾರೋ ಇದ್ರು, ಪರಶುರಾಮ ಕೂಡ ಇದ್ದಾರೆ, ಅವರು ಕೂಡ ಕಾಣಿಸ್ತಾ ಇದ್ದಾರೆ, ಅವರು ಕೂಡ ಅವರ ಖಡ್ಗ ಅಂತ ಇದ್ದಾರೆ. ಸೊ ಅವ್ರ ಪರಶು ಅಂತ ಇದ್ದಾರೆ. ಸೊ ಎನಿವೆ ಇಲ್ಲಿ ಹೇಳೋದೇನಂದ್ರೆ ಎಷ್ಟೋ ಜನ ಅಲ್ಲಿ ಸಾಧು ಸಂತರು ಇದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಕಿವಿ ಮುಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಅಟ್ಲೀಸ್ಟ್ ನಾವು ಅದಾದ್ರೂ ಮಾಡ್ಬೇಕು ಅಂತ ಹೇಳ್ತಾರೆ. ಕೃಷ್ಣನ ಬಗ್ಗೆ ಧರ್ಮ ನಿಂದೆ ನಡೆಯುವಾಗ, ಆಚಾರ್ಯರ ನಿಂದೆನೆ ಮಾಡುವಾಗ, ಶುದ್ಧ ಭಕ್ತರ ನಡೆಯುವಾಗ ನಾವು ಅಲ್ಲಿಂದ ಇಲ್ಲ ನಾವು ನಾವು ಅದು ಮಾಡದೆ ಅದು ಸಹಿಸ್ಕೊಂಡ್ರೆ ಅಂತ ಏನಾಗುತ್ತೆ, ನಮ್ಮ ಎಲ್ಲ ಭಕ್ತಿಯ ಶಕ್ತಿಗಳು, ಭಕ್ತಿಯ ಏನ್ ಹೇಳ್ತಾರೆ ಸುಕೃತಿಗಳು ಹೋಗ್ಬಿಡುತ್ತೆ. ಪುಣ್ಯ ಕರ್ಮಗಳು ಏನ್ ನಮ್ಗೆ ಪ್ರಾಪ್ತಿ ಇದೆ, ನಮ್ಗೆ ಭಗವಂತ ಭಕ್ತಿ ಮಾಡೋದಕ್ಕೆ ನಮ್ಗೆ ಇದೆ, ಆ ಕರ್ಮಗಳು ಕೂಡ ನಮಗೆ ನಮ್ಮಿಂದ ಹೊರಗೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆತರ ಸನ್ನಿವೇಶಗಳಲ್ಲಿ ನಾವು ಅಟ್ಲೀಸ್ಟ್ ಹೊರ ಹೋಗ್ಬಿಡ್ಬೇಕು ಅಲ್ಲಿಂದ ಅಂತ ಹೇಳ್ತಾರೆ, ಬಿಟ್ಟು ಹೋಗ್ಬಿಡ್ಬೇಕು. ಸೊ ಇಲ್ಲಿ ಜಗಾಯ ಮದ ಇದ್ರ ಬಗ್ಗೆ ತೋರಿಸ್ತಾ ಇರೋದು, ಚೈತನ್ಯ ಮಹಾಪ್ರಭು ಬೋಧಿಸಿದ್ದೇನೋ ಕರೆಕ್ಟು, ಆದ್ರೆ ಚೈತನ್ಯ ಮಹಾಪ್ರಭುವೇ ಆ ಸನ್ನಿವೇಶದಲ್ಲಿ ಜಗಾಯ ಮದಾಯವರು ನಿತ್ಯಾನಂದ ಪ್ರಭುವನ್ನ ಅವರು ಕುಡಿಯುವ ಒಂದು ಮಡಕೆಯಿಂದ ಅವರು ಹೊಡೆದಾಗ ಅವ್ರು ಚೈತನ್ಯ ಮಹಾಪ್ರಭು ಬಂದು ಇಲ್ಲಿ ಸುದರ್ಶನವನ್ನು ಕರೀತಾ ಇದ್ದಾರೆ. ಅದು ನೋಡ್ತಾ ಇದೀವಿ ನಾವು. ಸುದರ್ಶನ ಬಂದು ಇನ್ನೇನ್ ಅಷ್ಟೇ ಇವರಿಬ್ಬರನ್ನ ಸಾಯಿಸ್ಬೇಕಿನ್ನ, ಜಗಾಯ ಮದಾಯನ. ನಿತ್ಯಾನಂದ ಪ್ರಭು ಬೇಡ, ಈ ಅವತಾರದನ್ನ ಮಾಡ್ಬೇಕಾಗಿರೋದು ಅಂತ ಅವರ ನಿಲ್ಲಿಸ್ತಾರೆ. ಸೊ ಹೀಗೆ ಭಗವಂತನ ತೋರಿಸಿದ್ದು, ಭಗವಂತನ ನಿಂದನೆ ನಡೆದಾಗ್ಲೋ ಇಲ್ಲಾಂದ್ರೆ ಭಗವಂತನ ಶುದ್ಧ ಭಕ್ತರ ನಿಂದನೆ ನಡೆದಾಗ ನಾವು ಸಹನೆ ಮಾಡಬಾರ್ದು. ಆಗ ಅದು ನಾನ್ ವೈಲೆನ್ಸ್, ಅಹಿಂಸೆ ಅಂತ ಅಲ್ಲ. ಇವಾಗ ಅರ್ಜುನ, ಹನುಮಾನ್ ಅವ್ರೇನ್ ಮಾಡಿದ್ರು, ಹನುಮಾನು ಸಂಪೂರ್ಣ ಲಂಕೆಯನ್ನ ಭಸ್ಮ ಮಾಡ್ಬಿಟ್ರು. ಅರ್ಜುನನ್ ಕೂಡ ಅಷ್ಟು ಕೋಪದಿಂದ ಯುದ್ಧ ಮಾಡಿದ್ರು. ಈ ರೀತಿಯಲ್ಲಿ ಅದು ಕೃಷ್ಣನ ಎದುರಾಗಿದ್ದಾಗ, ಕೃಷ್ಣನ ಒಂದು ನಿಂದನೆ ಇರುವಾಗ ಸನ್ನಿವೇಶದಲ್ಲಿ ಅವರು ಆಕ್ಷನ್ ತಗೊಳ್ತಾರೆ ಭಕ್ತರಾದ. ಎಸ್, ನೆಕ್ಸ್ಟ್ ಇನ್ಯಾರಾದ್ರೂ ಓದಿ. ಸೊ ಇಲ್ಲಿ ಕನ್ನಡದಲ್ಲಿ ಓದಿ ಇನ್ಯಾರು ಮಾತಾಜಿ ಅವರು, ಪ್ರಭುಜಿ ಅವರು ಯಾರಿದ್ದಾರೆ? ಪ್ರಭುಜಿ ನಾನು ಓದ್ತೀನಿ ಪ್ರಭುಜಿ. ತಿಲಕ ಮತ್ತು ತುಳಸಿ ಮಣಿಗಳು 21 ಮತ್ತು 22. ತಿಲಕ ಮತ್ತು ತುಳಸಿ ಮಣಿಗಳು, ವೈಷ್ಣವ ಚಿಹ್ನ ದೃಷ್ಟಿ, ವೈಷ್ಣವ ಚಿಹ್ನೆಗಳನ್ನು ಧರಿಸುವುದು, ತುಳಸಿ ಮಣಿಗಳು, ತಿಲಕ, ಶಂಖದ ಚಿಹ್ನೆಗಳು ಇತ್ಯಾದಿ. ನಮಸ್ಕಾರ ತೃತಿಹಿ, ನಾಮದ ಬರವಣಿಗೆ ಧರಿಸುವುದು. ಸ್ಥಳವನ್ನು ವೈಕುಂಠದಂತೆ ಮಾಡುತ್ತಾರೆ. ಪದ್ಮಪುರಾಣ. ಯಮದೂತರು ಸಂಪರ್ಕಿಸಿದಾಗ ಸ್ಕಂದ ಪುರಾಣ ಅವರು ಕೂಡ ಅವ್ರು ಯಾರಾದ್ರೂ ಈ ತರ ತಿಲಕ ಧಾರಣೆ ಮಾಡಿದ್ರೆ ಮತ್ತೆ ತುಳಸಿ ಇದಾಕಿದ್ರೆ ಅವ್ರ ಹತ್ರ ಬರೋದಿಲ್ವಂತೆ. ಕೃಷ್ಣ ಲೋಕಕ್ಕೆ ಹೋಗುತ್ತಾರೆ. ಪದ್ಮಪುರಾಣ ಕೂಡ ಹೇಳುತ್ತೆ. ಯಾರು ಇದನ್ನ ಧರಿಸ್ತಾರೆ ರೆಗ್ಯುಲರ್ ಆಗಿ ಇದನ್ನ ಒಂದು ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ನಾವು ತಿಲಕ ಧಾರಣೆ ಮಾಡೋದ್ರಿಂದ ಹೇಳ್ತಾರೆ ಇನ್ನೊಬ್ಬರಿಗೆ ಕೃಷ್ಣ ನೆನಪು ಬರುತ್ತೆ. ಕೃಷ್ಣ ಭಗವಂತನ ಆ ತಿಲಕ ನೋಡಿದ ತಕ್ಷಣ ಭಗವಂತನ ಪಾದಗಳು ನೋಡಿದ ತಕ್ಷಣ ಭಗವಂತನ ನೆನಪು ಬರುತ್ತೆ. ಸೊ ಈ ರೀತಿ ಇದು ನಮಗೂ ಕೂಡ ನಮ್ಮ ದೇಹವನ್ನು ನಾವು ಶುಭ ಮಾಡ್ಕೊಳ್ಳೋದು, ಪವಿತ್ರೀಕರಣ ಮಾಡ್ಕೊಳ್ಳೋದು, ಹಾಗೆಯೇ ಇನ್ನೊಬ್ಬರು ಕೂಡ ಕೃಷ್ಣನನ್ನು ನೆನೆಸ್ಕೊಳ್ಳೋ ಒಂದು ಅವಕಾಶವನ್ನು ಕೊಡೋದು. ಸೊ ಆ ರೀತಿಯಾಗಿ ಇದನ್ನ ಧರಿಸಬೇಕು. ಸೊ 12 ಭಾಗಗಳಲ್ಲಿ 12 ಹೆಸರುಗಳು, ಭಗವಂತನ ಹೆಸರುಗಳು ಹೇಳ್ತಾ ನಾವು ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಗೋವಿಂದಾಯ, ಆ ರೀತಿಯಲ್ಲಿ 12 ಜಾಗದಲ್ಲಿ ಇದು ತಿಲಕ ಧಾರಣೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಹಾಗೆ ಬೇಕಾದ್ರೆ ಭಗವಂತ ನಾಮದ ಕೂಡ ಇದು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಸ್, ಆದ್ರೆ ನಮ್ಗೆ ಭಕ್ತಿವಿನೋದ್ ಠಾಕೂರ್ ಆಚಾರ್ಯರು ಹೇಳ್ತಾರೆ, ಏನ್ ಹೇಳ್ತಾರೆ ಅವರು, ನಾಕೆ ತಿಲಕ್ ಗಾಲೆ ಮಾಲ ಏ ಖಲೀಚೇಲ. ಸೊ ಅವ್ರು ನಮ್ಗೆ ವಾರ್ನಿಂಗ್ ಕೊಡೋದು ಆಚಾರ್ಯರಾದವ್ರು. ಅವ್ರು ಹೇಳ್ತಾರೆ ಸುಮ್ನೆ ನೀವು ಒಂದು ತಿಲಕ ಹಾಕೊಂಡ್ಬಿಟ್ರೆ, ನೀವು ಕಂಠಿ ಹಾಕೊಂಡ್ಬಿಟ್ರೆ ನೀವು ಭಕ್ತರು ಅಂತ ಅಲ್ಲ, ನೀವು ನಿಜವಾಗ್ಲೂ ಭಕ್ತಿ ತತ್ವಗಳನ್ನ ಪಾಲನೆ ಮಾಡ್ತಾ ಇದ್ದೀರಾ. ಮಾಡದೆ ನಾವು ಎಲ್ಲ ಪಾಪ ಕಾರ್ಯಗಳು ತೊಡಗಿದ್ರೆ ಅವ್ರು ಹೇಳ್ತಾರೆ ಈ ವ್ಯಕ್ತಿ ಹಾಕೊಂಡಿರ್ಬೋದು ತಿಲಕ ಮತ್ತೆ ಮಾಲ, ಆದ್ರೆ ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಕಲಿಚೇಲ. ಕಲಿಚೇಲ ಅಂದ್ರೆ ಕಲಿಯುಗದ ಪ್ರಭಾವದಲ್ಲಿ
ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಆ ರೀತಿ ಆಗ್ಬಾರ್ದು ನಾವು ಅಂತ ನಮಗೆ ವಾರ್ನಿಂಗ್ ಕೊಡ್ತಾರೆ ದೇವರು. ಅದು ಬೇಕು, ತಿಲಕ ಬೇಕು ನಮಗೆ, ಕಂಠಿಮಾಲೆ ಬೇಕು, ಅದು ರೆಕಮೆಂಡ್ ಮಾಡ್ತಾರೆ, ಕೃಷ್ಣ ಹೇಳ್ತಾ ಇದ್ದಾರೆ. ಆದರೆ ಅಷ್ಟೇ ನಾವು ಆಗಿದ್ರೆ ನಾವು ಪರಿಪೂರ್ಣತೆ ಅಂತ ಅಲ್ಲ. ನಾವು ನಮ್ಮ ತತ್ವಗಳು ಅನುಸಾರ ಮಾಡೋದು, ಆ ಪಾಲನೆ ಮಾಡೋದು, 4 ನಿಯಮಗಳು ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದು, ಅದು ನಿಜವಾದ ಭಕ್ತರ ಲಕ್ಷಣ ಅಂತ ನಮಗೆ ಹೇಳ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶೋಭಾ ಹೇಳಿ. ಕಂಠಿಮಾಲ ಹಾಕ್ಲಿಕ್ಕೆ ಕೆಲವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ಲ? ಅಂದ್ರೆ ಕಾಫಿ ಕುಡಿಬಾರ್ದು, ಆನಿಯನ್ ತಿನ್ಬಾರ್ದು, ಅದು ಕೂಡ ಇದೆಯಾ ಕಂಠಿಮಾಲೆ? ಕಂಠಿಮಾಲೆಗೆ ಆಕ್ಚುಲಿ ಸ್ವಲ್ಪ ಜನ ಹೇಳ್ತಾರೆ, ನಮ್ಮ ಇಸ್ಕಾನ್ ಅಲ್ಲೇ ಕೂಡ ನೀವು ನೋಡಿದ್ರೆ ಸ್ವಲ್ಪ ಭಕ್ತರು ಹೇಳ್ತಾರೆ ಅಷ್ಟು ಹಾಕ್ಬೇಡಿ ನೀವು ಆತರ ಹೇಳೋದಿದೆ. ಆದ್ರೆ ಆತರ ಎಲ್ಲೂ ಆತರ ಸ್ಟೇಟ್ಮೆಂಟ್ಸ್ ಇಲ್ಲ ಅಂತಾನೆ ಹೇಳ್ತಾರೆ ಇಲ್ಲಿ. ಅಂದ್ರೆ ಈ ಕೆಲವರು ನೋಡ್ತೀನಿ, ಕೆಲವರು ಅವ್ರೇನು ಅಂತ ರೂಲ್ಸ್ ಇದೆ ಇದೆಲ್ಲ ಫಾಲೋ ಮಾಡಿರೋದಿಲ್ಲ, ಆದ್ರೂ ಕೂಡ 3 ಎಳೆ 4 ಎಳೆ ಎಲ್ಲ ಹಾಕಿರ್ತಾರೆ. ಮತ್ತೆ ಕೆಲವರೆಲ್ಲ ಸ್ಟ್ರಿಕ್ಟ್ ಆಗಿ 2 ಎಳೆ ಮೇಲೆ ಹಾಕ್ಬಾರ್ದು ಇಫ್ ಯು ಆರ್ ಟೇಕಿಂಗ್ ಕಾಫಿ ಅಂತ ಹೇಳ್ತಾರೆ. ಒಂದೊಂದು ಭಕ್ತ ಸಮಾಜಗಳಲ್ಲಿ ಒಂದೊಂದು ಟೆಂಪಲ್ಸ್ ಅದ್ರ ಸಿಸ್ಟಮ್ ಮಾಡ್ಬಿಟ್ಟಿದ್ದಾರೆ. ನೀವು ಈ ತರ ಇಷ್ಟು ಜಪ ಮಾಡ್ತಾ ಇದ್ರೆ 1 ರೌಂಡ್ ಹಾಕ್ಬೇಕು, ಇಲ್ಲ ಮತ್ತೆ ನೀವು 2 ರೌಂಡ್ ಹಾಕ್ಬೇಕು, ಮತ್ತೆ ದೀಕ್ಷೆ ಆದ್ರೆ ಮಾತ್ರ 3 ರೌಂಡ್ ಹಾಕ್ಬೇಕು. ಆತರ ಒಬ್ಬೊಬ್ರು ಅದು ಅವರು ಆ ಭಕ್ತ ಸಮಾಜಗಳು, ಒಂದೊಂದು ದೇವಸ್ಥಾನಗಳು, ನಮ್ಮ ಕೇಂದ್ರಗಳು ಆ ರೀತಿ ಸಿಸ್ಟಮ್ಸ್ ಮಾಡಿದ್ದಾರೆ. ಆದ್ರೆ ಹೇಳ್ತಾರೆ ಶಾಸ್ತ್ರದ ಉಲ್ಲೇಖವಾಗಿ ಆತರ ಏನಿಲ್ಲ, ಹಾಗೆ ಯಾರು ಕೂಡ ಹಾಕ್ಬಹುದು ಅಂತ ಹೇಳ್ತಾರೆ. ಆದ್ರೆ ಗುರಿ ಇರ್ಬೇಕು ಅಟ್ಲೀಸ್ಟ್ ನಮ್ಗೆ, ನಾವು ಸಂಪೂರ್ಣವಾಗಿ ಇದೆಲ್ಲ ತೊರೆಬೇಕು. ಇದೆಲ್ಲ ಈಗ ಸದ್ಯಕ್ಕೆ ಅಭ್ಯಾಸ ಮಾಡಕ್ಕೆ ನನಗೆ ಸನ್ನಿವೇಶಗಳು ಆಗ್ತಾ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಅದು ಬಿಡ್ಬೇಕು ಅಂತ ಒಂದು ಇದಾದ್ರೂ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದಿಗೆ ಡೆಫಿನೆಟ್ಲಿ ಇದು ಭಗವಂತನ ಇದು ಸಂಬಂಧದಲ್ಲಿರೋದ್ರಿಂದ ನಮಗೆ ತುಳಸಿ ದೇವಿಯನ್ನು ನೋಡಿದ್ರೆ, ತುಳಸಿ ದೇವಿಯನ್ನು ಅವ್ರ ಬಗ್ಗೆ ಕೇಳಿದ್ರೆ, ಅವ್ರನ್ನ ಪ್ರದಕ್ಷಿಣೆ ಮಾಡಿದ್ರೆ, ಮತ್ತೆ ಅವರನ್ನು ತುಳಸಿ ದಳಗಳನ್ನು ಸೇವಿಸಿದ್ರೆ, ಇದಕ್ಕೆಲ್ಲ ತುಂಬಾ ಇದಿದೆ, ಭಗವಂತ ಕೃಪೆ ಇದೆ. ಸೊ ಹಾಗಾಗಿ ನಾವು ಹಾಕಿದ್ರು ಕೂಡ ನಮ್ಗೆ ಇದಿದೆ, ಬೆನಿಫಿಟ್ ಇದೆ. ಆದ್ರೂ ಕೂಡ ಹೇಳೋದು ನಿಯಮಗಳು ಪಾಲನೆ ಮಾಡೋದು ಉತ್ತಮ ಅಂತ ಹೇಳೋದು. ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ಸಮಾಜಗಳಲ್ಲಿ, ಒಂದೊಂದು ಭಕ್ತಿ ಸಮಾಜದಲ್ಲಿ ಅವ್ರು ಕಟ್ಟುನಿಟ್ಟಾಗಿ ಎನ್ಫೋರ್ಸ್ ಮಾಡಿದ್ದಾರೆ. ಇಲ್ಲಾಂದ್ರೆ ತುಂಬಾ ಕಡೆ ಹಾಗೇನಿಲ್ಲ, ನೀವು ಮಾಡಿ ತೊಂದರೆ ಇಲ್ಲ ಅಂತಾನೆ. ಆದ್ರೆ ತಿಳ್ಕೊಂಡು ಅದನ್ನ ಬಿಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು, ಅದು ಮುಖ್ಯ ಅಂತ ಹೇಳ್ತಾರೆ. ಧನ್ಯವಾದ ಪ್ರಭುಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಈಗ ನಾನು ಇದಲ್ದೆ ನಮಗೆ ಪ್ರಶ್ನೆ ಮಾಡ್ತಿದ್ದೀನಿ ಅಂದ್ರೆ ನನ್ನ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೇನೆ. ಈಗ ಒಂದು ರೂಲ್ಸ್ ಅಂತ ಏನ್ ಕೊಟ್ಟಿದ್ದಾರೆ, ಕಂಠಿಮಾಲ ಹಾಕೋಬೇಕು. ಈಗ ನಾವು ಮಾಯಾಪುರಿಗೆ ಬಂದಾಗ್ಲೂ ಕೂಡ ಕೆಲವರೆಲ್ಲಾನು 1 ರೌಂಡ್ 2 ರೌಂಡ್ 4 ರೌಂಡ್ಸ್ ಎಲ್ಲ ಮಾಡೋರು ಎಲ್ಲರ ಕಂಪಲ್ಸರಿ ಕಂಠಿಮಾಲ ಹಾಕೋಬೇಕು ಅಂತ ಮಾಡಿದ್ರು ಅಲ್ವಾ? ತಿಲಕ ಹಾಕೋಬೇಕು ಅಂತ ಎಲ್ಲ ಮಾಡಿದ್ರು. ಅಂದ್ರೆ ಇದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬರುತ್ತೆ. ಹೀಗ್ ನಾವು ದಾಸರಿಗೆಲ್ಲ ತಗೊಂಡ್ರೆ ಅವ್ರು ಯಾವ ರೂಲ್ಸ್ ಮಾಡಿಲ್ಲ, ಬಟ್ ಅವರಲ್ಲಿ ಭಕ್ತಿ ಇರ್ಲಿಲ್ಲ ಅಂತ ನಂಗಾದ್ರೆ. ಈಗ ಕನಕನ ಕಿಂಡಿ ಅಂತ ಅವನಲ್ಲಿ ಎಷ್ಟು ಭಕ್ತಿ ಇತ್ತು, ಅವನೆಲ್ಲ ಅದನ್ನ ಹಾಕೇ ಇರ್ಲಿಲ್ವಲ್ಲ. ಹಾಗಾದ್ರೆ ನಾವು ಅದನ್ನ ಹಾಕೊಂಡ್ಮೇಲೆನೆ ನಮ್ಗ ಭಕ್ತಿ ಎಲ್ಲ ಬರುತ್ತೆ ಅಂತನ? ಇಲ್ಲ, ನಮ್ಗೆ ಸಹಾಯ ಮಾಡುತ್ತೆ. ಇವಾಗ ನೀವು ಒಂದು ಪೊಲೀಸ್ ಆಫೀಸರ್ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇದ್ರೆ ಅವ್ರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೊಂದು ಹುಮ್ಮಸ್ಸು ಅಲ್ವಾ, ಅವ್ರ ಡ್ರೆಸ್ ಅವ್ರಿದು. ಇಲ್ಲ ಡಾಕ್ಟರ್ ಅವ್ರೊಂದು ಹಾಕೊಂಡ್ರೆ ವೈಟ್ ಕೋಟ್ ಅವ್ರು ಹಾಕೊಂಡ್ರೆ, ಲಾಯರ್ ಅವ್ರದೊಂದು ಡ್ರೆಸ್. ಸೊ ಆ ರೀತಿಯಲ್ಲಿ ಇದು ಭಕ್ತರ ಡ್ರೆಸ್ ಅಂತ ಹೇಳ್ಬೋದು. ಈ ರೀತಿ ಇದು ತಿಲಕ, ಕಂಠಿಮಾಲೆ, ಇದೆಲ್ಲ ಜಪಮಾಲೆ ಇದೆಲ್ಲ ಇದ್ರೆ ಆಟೋಮ್ಯಾಟಿಕ್ ಆಗಿ ನಾವು ಕೂಡ ಜಪ ಮಾಡ್ತೀವಿ ನಾವು. ಇವಾಗ ಇಲ್ಲ ಡ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ಬೇರೆಯವ್ರಲ್ಲಿ ಯಾರು ಇರೋದಿಲ್ಲ, ಯಾರು ಮಾಡ್ತಾ ಇರೋದಿಲ್ಲ, ನಮಗೂ ಕೂಡ ಅದೇ ರೀತಿಯಲ್ಲೇ ಅಂತ ಅನ್ಸುತ್ತೆ. ಅದ್ರ ಈ ತರ ನೋಡಿದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಗೆ, ಇವರು ಭಗವಂತನ ಭಕ್ತರಪ್ಪ, ಇವರು ಜಪ ಮಾಡ್ಬೇಕು, ಇವರು ಅವ್ರ ಭಗವಂತನ ಬಗ್ಗೆ ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ರೀತಿ ನಮ್ಗೊಂದ್ ರೀತಿ ನಮಗೂ ಕೂಡ ಇದಾಗತ್ತೆ. ಅಂದ್ರೆ ಕೆಲವ್ರು ಹೇಳೋದು ಏನಂತಂದ್ರೆ, ಸೊ ನೀವ್ ಮಾಡೋ ಭಕ್ತಿಗ್ ಮಾತ್ರನೇ ಭಗವಂತ ಒಲಿತಾನ, ಹಾಗಾದ್ರೆ ನಾವು ನಿಮ್ಮಷ್ಟೇ ಮಾಡ್ತೀವಿ, ನಾವೇನು ಹಾಕೊಳ್ಳಲ್ಲಪ್ಪ, ಹಾಗಾದ್ರೆ ನಮ್ಮ ಭಕ್ತಿಗ್ ಬೆಲೆನೇ ಇಲ್ವಾ ಅಂತ ಕೇಳಿದಾಗ ಯಾವ ರೀತಿ ಆನ್ಸರ್ ಮಾಡ್ಬೇಕಾಗತ್ತೆ? ಇಲ್ಲ, ಇದು ನಮ್ಗೆ ಕೊಟ್ಟಿದ್ದಾರೆ ಭಕ್ತಿ ಆಚಾರ್ಯರು ಆದೇಶಗಳು, ಇವು ಶಾಸ್ತ್ರದ ಆದೇಶಗಳು, ಈ ರೀತಿ ಹಾಕಿ ಅಂತ. ಸೊ ಹಾಗಾಗಿ ನಾವು ಇದು ಮಾಡ್ತಾ ಇದೀವಿ ನಾವು. ಸೊ ನಮಗ್ ಕೂಡ ಅನುಭವ ಆಗ್ತಾ ಇದೆ, ಇದು ಹಾಕೋದ್ರಿಂದ ನಮಗ್ ಕೂಡ ಭಕ್ತಿ ಮಾಡಕ್ಕೆ ನಮ್ಗೆ ಉತ್ಸಾಹ ಸಿಗ್ತಾ ಇದೆ. ಸೊ ಹಾಗಾಗಿ ನಾವು ಪಾಲನೆ ಮಾಡ್ತೀವಿ ಅಷ್ಟೇ. ನಾವು ಇದನ್ನ ತೋರಿಸ್ಕೊಳ್ಳಿಕ್ಕೆ ನಾವು ಭಕ್ತರು ಅಂತ ಇದಂತ ಅಂತಲ್ಲ ಇದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಇದು ನಮ್ಗೆ ಪರಿಶುದ್ಧ ಮಾಡುತ್ತೆ. ಇಲ್ಲಿ ಏನ್ ಹೇಳ್ತಾ ಇರೋದಿಲ್ಲ, ಇಲ್ಲಿ ಈ ರೀತಿ ಚಿಹ್ನೆಗಳು ಹಾಕೋದ್ರಿಂದ ವ್ಯಕ್ತಿ ಎಲ್ಲ ಪಾಪಕರ್ಮಗಳಿಂದ ಮುಕ್ತನಾಗ್ತಾನೆ ಅಂತ ಕೂಡ ಹೇಳೋದು ಎಲ್ಲ ಮಾತುಗಳಿವೆ ಶಾಸ್ತ್ರದಲ್ಲಿ. ಯಾಕಂದ್ರೆ ಇದು ಸಾಧಾರಣ ಇದಲ್ಲ, ಇದು ಭಗವಂತನ ನಾಮಗಳು ಹೇಳಿ ಭಗವಂತನ
ಕೃಪೆಯನ್ನು ಕೋರ್ತಾ ಇದು ನಾವು ಹಾಕೋ ಇದು ಏನ್ ಹೇಳ್ತಾರೆ ಗೋಪಿ ಚಂದನ ಅದೆಲ್ಲ ಅದು ಸಾಧಾರಣವಾಗಿ ನಾವು ತರೋದು, ಅದು ಅಲ್ಲಿಂದ ಬೃಂದಾವನ ಅಲ್ಲಿ ಇದನ್ನ ತರೋದು ಅಲ್ಲಿ, ಸೊ ಅಲ್ಲಿಂದನೇ ಹಾಕೊಳ್ಳೋದು ನಾವು ಅದು. ಸೊ ಹಾಗಾಗಿ ಅದಕ್ಕೆ ತುಂಬಾ ಶಕ್ತಿ ಇರುತ್ತೆ ಇದಕ್ಕೆ. ಗೊತ್ತಾಯ್ತು ಪ್ರಭುಜಿ. ಯಾಕಂತಂದ್ರೆ ಫ್ಯಾಮಿಲಿಯಲ್ಲೇನೆ ಇದು ಕ್ವಶನ್ಸ್ ರೈಸ್ ಆಗುತ್ತೆ. ಕೆಲವೊಮ್ಮೆ ಕಸಿನ್ಸ್ ಇರ್ಬೋದು, ನಾವು ಮಾಡ್ತೀವಿ ಮತ್ತೆ ನೀವ್ ಇದನ್ನೆಲ್ಲ ಹಾಕೊಂಡ್ ಮಾಡ್ತೀರಾ, ಇದನ್ನೆಲ್ಲ ಹಾಕೊಂಡೆ ಮಾಡಿದ್ರೆ ನಮ್ಗೇನ್ ದೇವ್ರು ಒಳ್ಳೇದ್ ಮಾಡಲ್ವಾ, ಹಾಗಾದ್ರೆ ನಿಮ್ ಮಾತ್ರ ಮಾಡ್ತೀರಾ, ಆತರ ಕ್ವಶನ್ಸ್ ಬಂದಾಗ ಹೇಗೆ ಅದನ್ನ ಲೈಕ್ ಅವ್ರಿಗೆ ಅರ್ಥ ಆಗೋಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ನಾವು ಪ್ರಿಪರೇಷನ್ಗೆ ಕೇಳ್ತಾ ಇದೀನಿ ಅಂತ ಪ್ರಭುಜಿ. ಎಸ್ ಮಾತಾಜಿ. ಸೊ ಇದು ಈ ಸನ್ನಿವೇಶ ನೋಡೋದಿಲ್ಲಿ ಯಮದೂತರು ಇದಾದ್ಮೇಲೆ ಇವ್ರ ಹತ್ರ ಹೋಗ್ತಾರೆ, ಯಮರಾಜ ಹತ್ರ ಹೋಗ್ತಾರೆ. ಯಮರಾಜ ಅವಾಗ ಹೇಳೋದು ಭಕ್ತರ ಬಗ್ಗೆ, ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಯಮರಾಜರಿಗೆ, ಇವರು ವಿಷ್ಣುದೂತರನ್ನು ನೋಡಿದ್ರಲ್ವಾ, ಶುದ್ಧ ಭಕ್ತರನ್ನು ನೋಡಿದ್ರಲ್ಲ ಅಂತ. ಸೊ ನಂತರ ಅವ್ರು ಹೇಳ್ತಾರೆ, ಅವ್ರು ಇದಾದ್ಮೇಲೆ ಯಾರಾದ್ರೂ ಭಕ್ತರು ಈ ತರ ನೋಡಿದ್ರೆ ಅವರು ದೂರ ಹೋಗ್ತಾರಂತೆ. ಯಾರು? ಯಮದೂತರು. ಸೊ ಈ ರೀತಿ ಮತ್ತೆ ಅವ್ರಿಗೆ ಏನಾದ್ರು ನಾವು ಅಪರಾಧ ಮಾಡ್ಬಿಡ್ತೀವಿ ಅಂತ ಅವ್ರು ಕೂಡ ಒಂದು ಎಚ್ಚರಿಕೆಯಿಂದ ಇರ್ತಾರೆ ಅಂತ. ಅವ್ರು ನಮಸ್ಕಾರ ಮಾಡಿ ಹೋಗ್ತಾರಂತೆ. ಅದು ಕೂಡ ನಮಸ್ಕರಿಸಿ ಹೋಗ್ತಾರೆ. ಸೊ 12 ಜಾಗಗಳಲ್ಲಿ ಯಾವ್ಯಾವ ಮಂತ್ರಗಳು ಹೇಳ್ಬೇಕು ಅಂತಿದೆ. ಯಾರಾದ್ರೂ ಓದಿ, ಯಾರು ಭಕ್ತರು ನೆಕ್ಸ್ಟ್? ನಾನು ಓದ್ತೀನಿ ಪ್ರಭುಜಿ. ಓದಿ ಮಾತಾಡಿ. 23 ಹೂವಿನ ಹಾರಗಳನ್ನು ಸ್ವೀಕರಿಸುವುದು. ನಿರ್ಮಲಾಯ ಧೃತಿಹಿ. ಶ್ರೀಮದ್ ಭಾಗವತಂ ಅಲ್ವಾ ಪ್ರಭುಜಿ? ಅದು 11.6.46. ಕೃಷ್ಣನಿಗೆ ಉದ್ಧವ ಮಾಯೆಯ ದಾಳಿ ಒಳಪಟ್ಟಿಲ್ಲ. ಸ್ಕಂದ ಪುರಾಣ ಬ್ರಹ್ಮಟು ನಾರದ ಪಾಪ ಮತ್ತು ರೋಗದಿಂದ ಬಿಡುಗಡೆ. ಓಕೆ. ಸೊ ಇಲ್ಲಿ ಹೇಳ್ತಾರೆ ಅಂದ್ರೆ ಇದ್ರಲ್ಲಿ ಉದ್ಧವ ಕೃಷ್ಣನ ಶುದ್ಧ ಭಕ್ತರು. ಸೊ ಅವ್ರು ಹೇಳೋದು, ನಾನು ಈ ಒಂದು ಅಭ್ಯಾಸ ನನಗೆ ಯಾವಾಗಲೂ ನಿನಗೆ ನಿನಗೆ ಅರ್ಪಿಸಿದ ವಸ್ತ್ರಗಳು, ನಿನಗೆ ಅರ್ಪಿಸಿದ ಹೂ ಮಾಲೆಗಳು, ಹಾರಗಳು, ಅದನ್ನು ನಾನು ಕೂಡ ಹಾಕೊಳ್ತೇನೆ. ಸೊ ಪ್ರಸಾದವಾಗಿ ಹಾಕೊಳ್ತೇನೆ. ಸೊ ಹಾಗೆ ಹಾಕೊಳ್ಳೋದ್ರಿಂದ ನನಗೆ ಯಾವ ಭಯನೂ ಇಲ್ಲ. ನಿನ್ನ ಮಾಯಾಶಕ್ತಿ ನನ್ನನ್ನು ಅದಕ್ಕೆ ಇದು ಮಾಡೋದಿಲ್ಲ, ನನ್ನ ಪ್ರಭಾವ ನನ್ನ ಮೇಲೆ ಬೀಳೋದಿಲ್ಲ. ಯಾಕಂದ್ರೆ ನೀನು ಉಪಯೋಗಿಸಿದ ವಸ್ತುಗಳನ್ನು, ನಿನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂತ ಅವ್ರು ಹೇಳೋ ಮಾತು. ಅಂದ್ರೆ ಅವ್ರಲ್ಲಿ ಹೇಳ್ತಾರೆ, ನೀನು ಹಾಕಿದ ಹೂಗಳನ್ನು ಹಾಕಿದ್ರಿಂದ ನನಗೂ ಕೂಡ ಏನೂ ಆಗೋದಿಲ್ಲ, ನಾನು ಈ ಮಾಯೆಯಿಂದ ನಾನು ಮುಕ್ತನಾಗ್ಬಿಡ್ತೇನೆ ಅಂತ ಹೇಳ್ತಾರೆ. ಸೊ ಬ್ರಹ್ಮ ನಾರದರಿಗೆ ಹೇಳೋದು ಸ್ಕಂದ ಪುರಾಣದಲ್ಲಿ ಒಂದ್ ಕಡೆ, ಈ ಭಗವಂತನ ಇದು ಅರ್ಪಿಸಿದ ಹಾರಗಳು, ಈ ಮಾಲೆಯನ್ನು ನಾವು ಸ್ವೀಕರಿಸೋದು, ನಾವು ಹಾಕೊಳ್ಳೋದು, ನಾವು ನಮ್ಮ ಇದ್ರ ಮೇಲೆ ಸೊ ಹಾಕೊಳ್ಳೋದ್ರಿಂದ ಎಲ್ಲ ಪಾಪಗಳಿಂದ, ಎಲ್ಲ ರೋಗಗಳಿಂದ ಬಿಡುಗಡೆ ಆಗ್ತೀವಿ ಅಂತ ಹೇಳೋದು ಮಾತು. ಸೊ ಎಸ್, ಭಗವಂತನಿಗೆ ಇಲ್ಲಿ ಶ್ರೀ ರಾಧಾ ಮಾಧವ್ ಅವರಿಗೆ ಸುಂದರ ಹಾರಗಳನ್ನ ಹಾಕಿದ್ದಾರೆ. ಸೊ ಅದಾದ್ಮೇಲೆ ನಾವು ಅದನ್ನು ತೆಗೆದು ನಾವು ಕೂಡ ಹಾಕೊಳ್ತೇವೆ. ಅದು ಸೊ ಈಗ ಆಚಾರ್ಯ ಶ್ರೀಲ ಪ್ರಭುಪಾದರು, ಸೊ ಇವರಿಗೆಲ್ಲ ಭಕ್ತರೆಲ್ಲ ಹಾಕಿದ್ದಾರೆ. ಸೊ ಪ್ರಸಾದ ಭಗವಂತನಿಗೆ ಹಾಕಿದ ಅರ್ಪಣೆ ಮಾಡಿದ್ದು, ಮತ್ತೆ ನಾವು ಆಚಾರ್ಯರ ಬಗ್ಗೆ ಅವರು ಸ್ವತಃ ನೇರವಾಗಿ ಯಾವ ಸ್ವೀಕಾರ ಮಾಡೋದಿಲ್ಲ, ಅವ್ರು ಭಗವಂತನಿಗೆ ಅರ್ಪಿಸಿ ಅವರು ಸ್ವೀಕಾರ ಮಾಡೋದು. ಸೊ ಹಾಗೆ ಅವರು ಕೂಡ ಈ ರೀತಿಯಲ್ಲಿ ಹಾಕ್ತೇವೆ ನಾವು. ಸೊ ನಾವು ಕೂಡ ಹಾಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹಾಕೊಳ್ಳೋ ಒಂದು ಇದರಿಂದನೇ ಆ ಸ್ವೀಕರಿಸೋ ತೆಗೆಯೋ ಒಂದು ವಾಸನೆಯಿಂದ, ಆ ಹೂವಿನ ಪರಿಮಳದಿಂದ, ಅದರಿಂದ ಕೂಡ ನಮ್ಗೆ ಎಷ್ಟೋ ಇದಿದೆ. ಕೇವಲ ಆ ಭಗವಂತನಿಗೆ ಅಲಂಕರಿಸಿದ್ದು ನಾವು ಸ್ವೀಕರಿಸಿದ್ರಿಂದ ಹೇಳ್ತಾ ಇದ್ದಾರೆ, ನಾವು ಮಾಯೆಯಿಂದ ಹೊರಗೆ ಬರ್ಬೋದು ಅಂತ ಹೇಳೋ ಒಂದು ಮಾತು ಇಲ್ಲಿ. ಯಾರು? ಉದ್ಧವ ಕೃಷ್ಣನಿಗೆ ಹೇಳ್ತಾ ಇರೋದು, ಕೃಷ್ಣ ಭಗವಂತನಿಗೆ ಹೇಳ್ತಾ ಇರೋ ಮಾತು ಭಾಗವತದಲ್ಲಿ. ಎಸ್, ನೆಕ್ಸ್ಟ್ ಓದಿ 24. ಕೃಷ್ಣ ಪ್ರಭುಜಿ, ನಾನು ಓದ್ತೇನೆ. ಓದಿ ಮತ್ತೆ. 24 ದೇವರ ಮುಂದೆ ನೃತ್ಯ. ತಸ್ಯ ಅಗ್ರೆ ತಾನ್ ಅವಂ ತಾಂಡವನಂ ಅನ್ಸುತ್ತೆ, ಮಿಸ್ಟೇಕ್ ಇರಬೇಕು. ತಾಂಡವಂ ದ್ವಾರಕಾ ಮಹಾತ್ಮ್ಯ ಪರ್ಸನಲಿ ಬೈ ಲಾರ್ಡ್ ಕೃಷ್ಣ. ದೀರ್ಘಕಾಲದವರೆಗೆ ಮಾಡಿದ ಪಾಪಗಳನ್ನು ಸುಡುತ್ತದೆ, ಪಾಪದ ಪಕ್ಷಿಗಳು ಹಾರಿ ಹೋಗುತ್ತವೆ. 25 ಕೆಳಗೆ ಬಾಗುವುದು ದಂಡವನ್ ನಾತಿಹಿ. ಓಕೆ. ಸೊ ಭಗವಂತನ ಮುಂದೆ, ಸೊ ಇಲ್ಲಿ
ಸಂಕೀರ್ತನೆ ಆದಾಗ ನಾವು ನೃತ್ಯ ಮಾಡಬೇಕು ಅಂತ ಹೇಳ್ತಾರೆ. ಕೃಷ್ಣ ಹೇಳೋದು ಇದು ಮಾಡೋದ್ರಿಂದ ಎಲ್ಲ ನಮ್ಮ ಪಾಪ ಕರ್ಮಗಳು ಕೂಡ ನಾಶ ಆಗುತ್ತೆ. ಭಗವಂತನ ಇದಕ್ಕೋಸ್ಕರ ತೃಪ್ತಿಗೋಸ್ಕರ ಇದು. ನಮ್ಮ ಒಂದು ವೈಯಕ್ತಿಕ ಏನೋ ನಾವು ಇದ್ರಲ್ಲಿ ಮಾಡ್ತಾರಲ್ಲ ರಾಕ್ ಮ್ಯೂಸಿಕ್, ಈ ಮ್ಯೂಸಿಕ್ ಅಲ್ಲಿ ಆ ರೀತಿ ಮಾಡೋದಂತಲ್ಲ ಇದು. ಇದಕ್ಕೂ ಆಕ್ಚುಲಿ ಆಚಾರ್ಯರು ತುಂಬಾ ಒಂದು ಸರಳವಾದ ಒಂದು ಇದು ಕೊಟ್ಟಿದ್ದಾರೆ ನೃತ್ಯ ಮಾಡೋದು. ಹೇಳ್ತಾರೆ ಆಚಾರ್ಯರದು, ಅದನ್ನ ಮೊದಲಿಗೆ ಸ್ವಾಮಿ ಸ್ಟೆಪ್ ಅಂತ ಕರೀತಾರೆ. ಶ್ರೀಲ ಪ್ರಭುಪಾದ ಅಮೆರಿಕೆಗೆ ಹೋದಾಗ ಫಸ್ಟ್ ಆಗಿ ಅವ್ರ ಭಕ್ತರಿಗೆ ಏನೂ ಇಲ್ಲ, 2 ಕೈಗಳನ್ನ ಮೇಲೆತ್ತಿ ಕಾಲುಗಳನ್ನ ಸ್ವಲ್ಪ ಒಂದು ಕಡೆ ಒಂದು ಕಾಲು ಮೇಲೆ ಇದು ಭಾರ ಬಿಟ್ಟು ಇನ್ನೊಂದು ಕಾಲು ತೆಗೆದಿಡೋದು, ಇನ್ನೊಂದು ಕಾಲಿನ ಮೇಲೆ ಭಾರ ಬಿಟ್ಟು ಇನ್ನೊಂದು ಕಾಲು ತೆಗೆಯೋದು. ಸೊ ಹೀಗೆ ಅಷ್ಟೇ ಸಿಂಪಲ್ ಸ್ಟೆಪ್ ಆಚಾರ್ಯರು ಭಕ್ತರಿಗೆ ಮೊದಲು ತೋರಿಸ್ಕೊಟ್ಟದ್ದು. 1965 ಇಂದ ಹೇಳ್ಬೋದು, ಒಂದು 1970 ಒಂದು 5-6 ವರ್ಷವರೆಗೂ ಅದೇ ರೀತಿ ಸಿಂಪಲ್ ಸ್ಟೆಪ್ಪೆ. ಎಲ್ಲ ಭಕ್ತರು ಕೂಡ ಅದೇ ರೀತಿಯಲ್ಲಿ ಅವರು ಭಜನೆ ಕೀರ್ತನೆ ಮಾಡ್ತಾ ಈ ಕಡೆಯಿಂದ ಆ ಕಡೆ, ರೈಟ್ ಇಂದ ಲೆಫ್ಟ್ ಅಷ್ಟೇ. ಇನ್ನೇನು ಅವರು ಜಾಸ್ತಿ ಆಚೆ ಈಚೆ ಅದೆಲ್ಲ ಏನು ಮೂಮೆಂಟ್ಸ್ ಏನೂ ಇಲ್ಲ ಅಷ್ಟು. ಸೊ ಆಚಾರ್ಯರು ಅಷ್ಟೇ ತಿಳಿಸ್ಕೊಟ್ಟಿದ್ರು, ಎಲ್ಲರೂ ಕೂಡ ಅಷ್ಟೇ ಮಾಡ್ತಾ ಇರಂತೆ. ಮತ್ತು ಏನೋ ಒಂದು ಸನ್ನಿವೇಶ ಬರುತ್ತೆ ಆವತ್ತು ಆಚಾರ್ಯರು ಅಪ್ ಅಂಡ್ ಡೌನ್ ಇದು ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಶ್ರೀಲ ಪ್ರಭುಪಾದ. ಅದನ್ನ ನೋಡಿ ಎಲ್ಲರೂ ಆಮೇಲೆ ಅವ್ರ ಶಿಷ್ಯರು ಇದು ಕೂಡ ಮಾಡ್ಬೋದು ನಾವು ಅಂತ ಮತ್ತೆ ಶುರು ಮಾಡ್ತಾರೆ ಆ ರೀತಿಯಲ್ಲಿ. ಸೊ ಈ ರೀತಿಯಲ್ಲಿ ಇದು ಆಚಾರ್ಯರು ಕೊಟ್ಟಿರೋ ಒಂದು ಇದು ಕೂಡ ತುಂಬಾ ಒಂದು ಇದಾಗಿ, ಆದ್ರೆ ತುಂಬಾ ಒಂದು ಆನಂದ ಯಾರು ತುಂಬಾ ಇದ್ದಾಗ ಅವ್ರು ಹೇಗ್ ಬೇಕಾದ್ರೂ ಡ್ಯಾನ್ಸ್ ಮಾಡ್ಬೋದು, ಹಾಗೆ ತೊಂದರೆ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ತುಂಬಾ ಆನಂದ ಇದ್ರೆ ಒಂದ್ಸಲ ಆ ಭಗವಂತನ ಕೀರ್ತನೆ ಮಾಡುವಾಗ ಆಗ ಪರವಾಗಿಲ್ಲ, ಆಗ ನೀವು ಹೇಗ್ ಬೇಕಾದ್ರೂ ಮಾಡಿ. ಇಲ್ಲಾಂದ್ರೆ ಸಾಧಾರಣವಾಗಿ ಒಂದು ಕ್ರಮವಾಗಿ ನಿಮ್ಮ ಮೇಲೆ ಫೋಕಸ್ ಅಲ್ಲ, ನಿಮ್ಮ ಫೋಕಸ್ಸು ಭಗವಂತ ನಾಮದ ಮೇಲೆ. ನಾವು ಕೀರ್ತನೆ ಮಾಡ್ತಾ ಇದ್ದೀವಿ, ಅದನ್ನ ಕೇಳ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ ಅದನ್ನ ಕೇಳ್ಬೇಕು ಮುಖ್ಯವಾಗಿ. ಸುಮ್ಮನೆ ನಮ್ದೇನೋ ಒಂದು ವಿನೋದ, ಒಂದು ನೃತ್ಯ ಅಂತ ಅಲ್ಲ, ಭಗವಂತ ನಾಮವನ್ನು ಕೇಳಿ ಅದನ್ನ ಹೇಳ್ತಾ ನಾವು ನಿಜವಾಗಿ ಅದು ಸಹಜವಾಗಿ ಆನಂದ ಬಂದಾಗ ಅದು ಇದು ಮಾಡಿ. ಆದ್ರೂ ಕೂಡ ಒಂದು ಅಭ್ಯಾಸವಾಗಿ ಕೂಡ ಆಚಾರ್ಯರು ಪ್ರತಿಯೊಬ್ಬರು ಈ ರೀತಿ ಮಾಡಿ ಅಂತ ಇದು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆನೇ ದ್ವಾರಕ ಮಹಾತ್ಮ್ಯ ಅಲ್ಲಿ ಕೃಷ್ಣ ಹೇಳೋದೆ ಸ್ವತಃ ಹೇಗೆ ಒಂದು ನಮ್ಮ ಪಕ್ಷಿಗಳು ಇದೆಲ್ಲ ಇದು ಪಾಪಗಳೆಲ್ಲ ಒಂದು ಪಕ್ಷಿಗಳಿದ್ದ ಹಾಗೆ ಅಂತ ಹೇಳ್ತಾರೆ. ಏನೋ ಒಂದು ಶಬ್ದ ಮಾಡಿದ್ರೆ ಆ ಪಕ್ಷಿಗಳೆಲ್ಲ ಎದ್ದೋಗ್ಬಿಡ್ತವೆ ಹತ್ರದಲ್ಲಿ. ಎಷ್ಟೋ ಕಾಗೆಗಳೆಲ್ಲ ಸೇರಿರ್ಬೋದು, ನೀವೊಂದು ಜೋರಾಗಿ ಒಂದು ಇದು ಮಾಡಿ ಚಪ್ಪಾಳೆ ಹೊಡಿರಿ, ಎಲ್ಲ ಹೋಗ್ಬಿಡುತ್ತೆ. ಸೊ ಆ ರೀತಿಯಲ್ಲಿ ಇರ್ತಾರೆ. ಈ ಭಗವಂತನ ಮುಂದೆ ನಾವು ಆನಂದದಿಂದ ವಿನೋದದಿಂದ ಕೀರ್ತನೆ ಮಾಡ್ತಾ ಇದ್ರೆ, ಚಪ್ಪಾಳೆ ಇದು ಮಾಡ್ತಾ ಇದ್ರೆ, ನಮ್ಮ ದೇಹದಲ್ಲಿರೋ ಎಲ್ಲ ಪಾಪದ ಇದೆಲ್ಲ ಪಕ್ಷಿಗಳು ಅಂತ ಹೇಳ್ತಾರೆ, ಪಾಪಗಳೆಲ್ಲವೂ ಕೂಡ ಹಾರಿ ಹೋಗ್ತವೆ ಅಂತ. ಸೊ ಅದಕ್ಕೂ ಕೂಡ ಇಲ್ಲಿ ಭಗವಂತನ ಮುಂದೆ ನೃತ್ಯ ಅಂತ ಹೇಳ್ತಾರೆ. ಸೊ ಇದು ಶ್ರೀ ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿಯಲ್ಲಿ ಅವರು ಇದ್ದಾಗ ಅವರು ಪ್ರತಿನಿತ್ಯ ಇದು ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಇದೊಂದು ರಥಯಾತ್ರೆ ಸಮಯದಲ್ಲಿ ಜಗನ್ನಾಥನ ಎದುರು ಚೈತನ್ಯ ಮಹಾಪ್ರಭು ಕೀರ್ತನೆ ಮಾಡ್ತಾರೆ. ಆಕ್ಚುಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಈ ರಥಯಾತ್ರೆ ಮಾಡುವಾಗ 8 ಪಂಗಡಗಳು ಮಾಡ್ತಾ ಇರಂತೆ, 8 ತಂಡಗಳು, 8 ಪಾರ್ಟೀಸ್. ಸೊ ಅದರಲ್ಲಿ ಒಂದೊಂದು ತಂಡದಲ್ಲಿ ಒಬ್ಬರು ಚೀಫ್ ಹಾಡೋರು ಒಬ್ರು ಇರ್ತಾ ಇದ್ರು, ಇನ್ನೊಬ್ರು ಅವ್ರ ಹಿಂದೆ ರಿಪೀಟ್ ಮಾಡಕ್ಕೆ ಒಂದು 4 ಜನ ಇರ್ತಾ ಇರೋ ಅನ್ಸುತ್ತೆ. ಮತ್ತೆ ಈ ಕರ್ತಾಲ ಬಾರಿಸೋರು, ಇನ್ನೊಬ್ರು ಮೃದಂಗ ಬಾರಿಸೋರು, ಇಬ್ರು ಅನ್ಸುತ್ತೆ ಮೃದಂಗ ಬಾರಿಸೋರು, ಮತ್ತೆ ಒಬ್ರು ನೃತ್ಯಗಾರರು, ಯಾರು ಭಕ್ತರು ತುಂಬಾ ಒಂದು ಒಳ್ಳೆ ನೃತ್ಯ ಮಾಡ್ತಾರೆ ಅಷ್ಟು ಆವೇಶದಿಂದ. ಹೀಗೆ ಚೈತನ್ಯ ಮಹಾಪ್ರಭು ಒಂದು 5-6 ತಂಡಗಳು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಒಂದು ತಂಡ ರಥದ ಮುಂದೆ ನೃತ್ಯ ಮಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಇನ್ನೊಂದು ತಂಡ ರಥದ ಬದಿಯಲ್ಲಿ, ರೈಟು ಲೆಫ್ಟು, ಇನ್ನೊಂದು ಹಿಂದೆ. ಸೊ ಈ ರೀತಿ ಭಗವಂತನ ರಥಗಳ ಜೊತೆಗೆ ಜಗನ್ನಾಥ, ಬಲದೇವ, ಸುಭದ್ರ ಎಲ್ಲ ಬೇರೆ ಬೇರೆ ರಥದಲ್ಲಿ ಬರ್ತಾರೆ. ಚೈತನ್ಯ ಮಹಾಪ್ರಭು ಬೇರೆ 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 ತಂಡಗಳನ್ನ ಅವ್ರ ಭಕ್ತರನ್ನ ಸೇರಿಸಿ ಅವರು ಕೀರ್ತನೆ ಮಾಡೋದು ಭಗವಂತನ ಸಂತೃಪ್ತಿಗೋಸ್ಕರ ಅಂತ ಮಾಡಿಸ್ತಾ ಇದ್ರು. ಸೊ ಹೇಳ್ತಾ ಇದ್ರು ಚೈತನ್ಯ ಮಹಾಪ್ರಭು ಆದರೆ ಅವರು ಸಾಕ್ಷಾತ್ ಕೃಷ್ಣನೇ ಆದ್ರಿಂದ ಪ್ರತಿಯೊಂದು ತಂಡದಲ್ಲೂ ಕೂಡ ಅವ್ರು ಇರ್ತಾರೆ. ಎಷ್ಟೋ ಟೀಮ್ಸ್ ಇದೆ ಕೀರ್ತನೆ ಮಾಡೋದು. ಚೈತನ್ಯ ಒಂದು ಜಗನ್ನಾಥದ ಮುಂದೆ, ಒಬ್ಬನು ಹಿಂದೆ, ಒಂದು ಸುಭದ್ರ, ಒಂದು ಬಲರಾಮ ಅವ್ರ ಹತ್ರ ಇರ್ಬೋದು ಆ ರಥದ ಹತ್ರ. ಅದೇ ಚೈತನ್ಯ ಮಹಾಪ್ರಭು ಪ್ರತಿಯೊಂದು ತಂಡದಲ್ಲೂ ನಿಂತು ಅವರು ಅಲ್ಲಿ ನೃತ್ಯ ಮಾಡ್ತಾ ಇರೋ ಅಂತ ಹೇಳ್ತಾರೆ. ಎಲ್ಲ ಭಕ್ತರು ಇಲ್ಲ ಚೈತನ್ಯ ಮಹಾಪ್ರಭು ನಮ್ಮ ಜೊತೆಗೆ ಇದ್ದಾರೆ ಪ್ರತಿಯೊಬ್ಬರು ಅನ್ಕೊಳ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭು ಏಕಕಾಲಕ್ಕೆ ಎಲ್ಲ ಕಡೆ ಅವರು ಈ ಸಂಕೀರ್ತನೆ ಮಾಡ್ತಾ ಇರೋ ಅಂತ ಹೇಳ್ತಾರೆ. ಸೊ ಇದು ಭಗವಂತನ ಒಂದು ಲೀಲೆ ಇದೆಲ್ಲ. ಶ್ರೀಲ ಪ್ರಭುಪಾದರು ಕೂಡ ಈ ರೀತಿಯ ನಮಗೆ ಆನಂದವಾದ ಮಾರ್ಗ ಇದು ಸಂಕೀರ್ತನ ಮಾರ್ಗ,
ಭಗವಂತನ ನಾಮವನ್ನು ಜಪಿಸೋದು, ಭಗವಂತನ ನಾಮವನ್ನು ಕೀರ್ತಿಸೋದು, ಭಗವಂತನಿಗೆ ಅರ್ಪಣೆ ಮಾಡಿದ ಪ್ರಸಾದವನ್ನು ಸ್ವೀಕರಿಸೋದು, ಭಗವಂತನ ಬಗ್ಗೆ ಇರುವ ಈ ಶ್ರೀಮದ್ ಭಾಗವತ, ಭಗವದ್ಗೀತಾ ಇದನ್ನು ನಾವು ಕೇಳೋದು. ಸೊ ಈ ರೀತಿ ತುಂಬಾ ಸುಲಭವಾದ, ಸರಳವಾದ, ಆನಂದಕರವಾದ ವಿಧಾನವನ್ನು ಕೊಟ್ಟಿದ್ದಾರೆ. ಎಸ್, ಈ ವಂದನೆ ಮಾಡೋದು. ಸೊ ಭಗವಂತನಿಗೆ ವಂದರಿಸಬೇಕು, ಇಲ್ಲಾಂದ್ರೆ ಭಗವಂತನ ಭಕ್ತರಿಗೆ ನಾವು ವೈಷ್ಣವ ಪ್ರಣಾಮಗಳು ಅರ್ಪಣೆ ಮಾಡ್ತೇವೆ. ಮುಖ್ಯವಾಗಿ ಭಗವಂತನಿಗೆ ಕೃಷ್ಣ ಗೀತೆಯಲ್ಲಿ ಮನ್ಮನ ಭವಮದ್ ಭಕ್ತೋ ಮದ್ಯಾಜಿ ಮಾಂ ನಮಸ್ಕರು. ಸೊ ಕೃಷ್ಣ ಹೇಳು, ಈ 4 ವಿಧಗಳು ಮಾಡಿದ್ರೆ ಸಾಕು, ವಿಧಾನಗಳನ್ನ ನಾವು ಅನುಸರಿಸಿದ್ರೆ ಸಾಕು, ನಾವು ಭಗವಂತನ ಧಾಮಕ್ಕೆ ಸೇರ್ಕೊಳ್ತೇವೆ ನಾವು. ಸೊ ಅದಕ್ಕೆ ನಮಸ್ಕಾರ ಮಾಡೋದು, ಭಗವಂತನಿಗೆ ನಮಸ್ಕರಿಸೋದು ತುಂಬಾ ಮುಖ್ಯವಾದ ವಿಧಾನ. ಇದು ಕೂಡ ಒಂದು ಪ್ರತ್ಯೇಕವಾಗಿ ಕೊಡ್ತಾ ಇದ್ದಾರೆ, ನಮಸ್ಕಾರ ಮಾಡೋದು ಭಗವಂತನಿಗೆ. ಎಸ್ ಮಾತಾಜಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇನ್ನ ಒಂದು ಹರೇ ಕೃಷ್ಣ. ನಾವು ಓದ್ತೀನಿ ಪ್ರಭು. ಹೌದಿ ಮಾತಾಜಿ. ಭಗವಂತನನ್ನು ಗೌರವಿಸಲು ನಿಲ್ಲುವುದು. ಅಭ್ಯುತ್ಥಾನಂ. ದೇವರನ್ನು ಹಿಂದಿನಿಂದ ಅನುಸರಿಸಿ. ಅನುವ್ರಾಜ್ಯ. ದೇವಸ್ಥಾನ ಅಥವಾ ಯಾತ್ರಾ ಸ್ಥಳಗಳಿಗೆ ಹೋಗುವುದು. ಸ್ಥಾನಗತಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಹೀಗೆ ರಥಯಾತ್ರೆ, ಭಗವಂತನ ಇದು ಉತ್ಸವಗಳು ನಡೆಯುತ್ತೆ ದೇವಸ್ಥಾನಗಳಲ್ಲಿ. ಭಗವಂತನ ಚಿಕ್ಕ ಮೂರ್ತಿಗಳು ಅವ್ರ ಕರ್ಕೊಂಡು ಬಂದು ಒಂದು ಇದರಲ್ಲಿ ಪ್ಯಾಲೆಂಕ್ವೀನ್ ಒಂದು ಇದರಲ್ಲಿ ಪಲ್ಲಕ್ಕಿಯಲ್ಲಿ ಇದರಲ್ಲಿ ಎಷ್ಟೋ ಒಂದು ಇದ್ರ ಜೊತೆಗೆ ಸಂಭ್ರಮದಿಂದ ನಡೆಯುತ್ತೆ ಎಷ್ಟೆಷ್ಟು ಉತ್ಸವಗಳು. ಸೊ ಆ ಉತ್ಸವಗಳು ಆದಾಗ ಹೇಳ್ತಾರೆ, ಅಲ್ಲಿ ಯಾರು ನೋಡಿದ್ರು ಕೂಡ ಭಗವಂತನನ್ನು ಅವರು ಕೂಡ ಭಗವದ್ಧಾಮಕ್ಕೆ ಹೋಗುವಷ್ಟು ಅವ್ರಿಗೆ ಭಗವಂತನ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ದೇವಸ್ಥಾನ ಒಳಗೆ ಹೋಗ್ಬೇಕು ಅಂದ್ರೆ ನಾವು ಪ್ರಯತ್ನ ಪಟ್ಟು ಹೋಗ್ಬೇಕು. ಆದ್ರೆ ಹೊರಗೆ ಅಂದ್ರೆ ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ಲಿಲ್ಲ ಅಂದ್ರೂ ಕೂಡ ಅವ್ರ ದೇವಸ್ಥಾನ ಭಗವಂತನ ದರ್ಶನ ಮಾಡೋ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಹೇಳ್ತಾರೆ, ಇಲ್ಲಿ ಭಗವಂತ ತುಂಬಾ ಕರುಣಾಮಯಿ. ಅವನು ಮಂದಿರದ ಒಳಗೆ ಅಲ್ಲ, ಹೊರಗೂ ಕೂಡ ಬಂದು ಈ ರೀತಿಯ ಒಂದು ಉತ್ಸವಗಳಲ್ಲಿ ನಮಗೆ ತನ್ನ ದರ್ಶನ ಪಡೆಯೋದಕ್ಕೆ, ತನ್ನ ಅನುಗ್ರಹ ಪಡೆಯೋದಕ್ಕೆ ಮಾಡ್ಕೊಳ್ತಾನೆ. ಸೊ ಆ ರೀತಿ ಬ್ರಹ್ಮಾಂಡ ಪುರಾಣ, ಎಷ್ಟೆಷ್ಟೋ ಒಂದು ಪುರಾಣಗಳಲ್ಲಿ ಈ ರೀತಿಯಲ್ಲಿ ಭಗವಂತನನ್ನು ಒಬ್ಬರು ನಾಸ್ತಿಕರು ಕೂಡ, ಇವರು ಕೂಡ ಅವ್ರನ್ನು ಭಗವಂತನನ್ನ ಒಂದು ನೋಡಿದ್ರೆ ಅವರು ಕೂಡ ಉದ್ಧಾರ ಆಗೋ ಒಂದು ಸಾಧ್ಯತೆ ಇದೆ, ಅವ್ರು ಭಗವದ್ಧಾಮಕ್ಕೆ ಆ ರೀತಿಯಾಗಿ ಒಂದು ಮಾತುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪರಿಕ್ರಮ ಮತ್ತು ಅರ್ಚನಾ. ಎಸ್. ಸೊ ಭಗವಂತನ ಅರ್ಚನೆ ಮಾಡೋದು, ಅರ್ಚನೆ, ಆರತಿ. ಮನ್ಮನ ಭವಮದ್ ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು. ಮಧ್ಯಾಜಿ ಕೃಷ್ಣ ಹೇಳೋದು ನನ್ನನ್ನು ಪೂಜಿಸಿ ಅಂತ ಕೃಷ್ಣ ಹೇಳ್ತಾರೆ. ಸೊ ಇದಕ್ಕೆ ವಿಧಾನ ಇದೆ, ಡೀಟೇಲ್ ವಿಧಾನ. ಸೊ ಈ ರೀತಿಯಲ್ಲಿ ಹೇಳ್ತಾರೆ, ಇದನ್ನು ನೋಡೋದು ಕೂಡ ನಮಗೆ ಒಂದು ಭಗವಂತನ ಆರತಿಯನ್ನು ನೋಡೋದು ಕೂಡ ನಮಗೆ ಅದನ್ನು ನೋಡೋದ್ರಿಂದ ನಾವು ಮತ್ತೆ ಈ ಭೌತಿಕ ಜಗತ್ತಿನ ಹುಟ್ಟು ಸಾವು ಇದನ್ನು ನೋಡೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನಾವು ಪುನರಪಿ ಜನನ ಪುನರಪಿ ಮರಣ ಚಿತ್ರದಲ್ಲಿ ಏನ್ ಹೇಳೋದಂದ್ರೆ, ನಾವು ಭಗವಂತನ ಆರತಿಯನ್ನು ನೋಡಿದ್ರೆ, ಭಗವಂತನ ಸುಂದರ ಮೂರ್ತಿಯನ್ನು ನೋಡಿದ್ರೆ ನಾವು ಈ ರೀತಿಯ ಇದನ್ನು ಭೌತಿಕ ಜಗತ್ತಿನ ಸತ್ಯ ಏನಿದೆ, ಪುನರಪಿ ಜನನ ಪುನರಪಿ ಮರಣ, ಇದನ್ನು ನೋಡೋದಿಲ್ಲ. ಈ ಚಕ್ರದಿಂದ ನಾವು ಬಿಡುವಾಗ ಆಗ್ತೀವಿ. ಸೊ ಈ ರೀತಿಯಲ್ಲೆಲ್ಲ ಇಲ್ಲಿ ಹೇಳಿರೋದು. ದೇವಸ್ಥಾನ ಪರಿಕ್ರಮ ಕೂಡ ಹಾಗೆ ಅಂತ ಹೇಳ್ತಾರೆ. ದೇವಸ್ಥಾನ ಸುತ್ತು ಪರಿಕ್ರಮ ಮಾಡೋದ್ರಿಂದ ಈ ಜನನ ಮರಣ ಇದರಿಂದ ನಾವು ಈ ದಿನ ಮುಕ್ತರಾಗ್ತೇವೆ ನಾವು ಅಂತ ಹೇಳೋದು. ಸೊ ಅದಕ್ಕೆ ಒಂದು ಸಿಸ್ಟಮ್, ದೇವಸ್ಥಾನಗಳು ಹೋದಾಗ ನಾವು ಭಗವಂತನ ದರ್ಶನ ಮಾಡ್ತೀವಿ. ನಂತರ ಬಲಗಡೆಯಿಂದ ಎಡಗಡೆ ಅವ್ರ ಸುತ್ತು ಭಗವಂತನ ಹಿಂದೆ ಪ್ರದಕ್ಷಿಣೆ ಮಾಡ್ತೇವೆ. ಸೊ ಇದೊಂದು ಕ್ರಮಗಳು ಇದೆಲ್ಲ. ಇದ್ರ ಬಗ್ಗೆ ಕೂಡ ಇದು ಒಂದು ಮುಖ್ಯವಾದ ಭಕ್ತಿಯ ಸೂತ್ರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 29. ಹರೇ ಕೃಷ್ಣ ಪ್ರಭುಜಿ. ಕೆಲವು ದೇವಸ್ಥಾನದಲ್ಲಿ ಪರಿಕ್ರಮ ಮಾಡೋದಿಕ್ಕೆ ಅವಕಾಶ ಇರೋದಿಲ್ವಲ್ಲ, ಸೊ ಅಂತ ಟೈಮಲ್ಲಿ ನಮ್ಮಲ್ಲೂ ಕೂಡ ಇಲ್ಲ. ಈಗ ನಾವು ಈ ರೀತಿಯಲ್ಲಿ ಇಲ್ಲೂ ಕೆಲವೊಂದು ದೇವಸ್ಥಾನಗಳಲ್ಲಿ ಪರಿಕ್ರಮ ಮಾಡೋದಕ್ಕೆ ಅವಕಾಶ ಇಲ್ಲ ಪ್ರಭುಜಿ, ಕೆಲವೊಂದಕ್ಕೆ. ಸೊ ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ? ಸೊ ಇಲ್ಲ ಅಂದ್ರೆ ಹಾಗೆ ಏನ್ ಮಾಡೋದು? ಆಗ ನಾವು ಭಗವಂತನ ಎದುರು ಅದೇ ಪರಿಕ್ರಮ ಇದು ಸುತ್ತು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಕೂಡ ಹೇಳ್ತಾರೆ. ಹಾಗೆ ನಮಸ್ಕಾರ ಮಾಡ್ಬೋದಾ ಪ್ರಭುಜಿ? ಹಾಗೆ ನಮಸ್ಕಾರ ಮಾಡೋದು ಅಷ್ಟೇ ನಾವು. ಹಾಗೆ ನಮಸ್ಕಾರ ಮಾತ್ರ ಮಾಡ್ಬೇಕಾಗತ್ತೆ, ಪ್ರದಕ್ಷಿಣೆ ಮಾಡಕ್ಕಾಗಲ್ಲ ಭಗವಂತನಿಗೆ. ಹರೇ ಕೃಷ್ಣ ಪ್ರಭುಜಿ. ಅದೊಂದು ವ್ಯವಸ್ಥೆ ಇದ್ರೆ ಮಾತ್ರ ಮಾಡ್ಬೋದು ಅಷ್ಟೇ ನಾವು ಅಲ್ಲಿ. ಹರೇ ಕೃಷ್ಣ ಪ್ರಭುಜಿ, ನಂಗೊಂದು ಪಾಯಿಂಟ್ ಗೊತ್ತಿದೆ, ಹೇಳ ತಪ್ಪಿದ್ರೆ ಹೇಳಿ. ಹೇಳಿ ಮತ್ತೆ. ಪರಿಕ್ರಮ ಇಲ್ಲ ಅಂದ್ರೆ ನಮ್ಮ ಬಲಗಡೆಯಿಂದಾನು ನಾವು ಪ್ರದಕ್ಷಿಣೆ ಹಾಕ್ಬೋದಲ್ವಾ? ಇಲ್ಲ, ಬೇಡ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಹಿಂದೆ ಭಗವಂತ ತೋರ್ಸೋದಲ್ವಾ, ಹಾಗೆ ಸಾಧಾರಣವಾಗಿ ಭಗವಂತನಿಗೆ ತೋರಿಸಬಾರ್ದು, ಹಿಂದೆ ತೋರಿಸಬಾರ್ದು ಅಂತ ಒಂದು ಕೂಡ ನಾವು ಸರಿ, ಅದೇ ಮಾಡಬೇಡಿ ಹಾಗೆ ಅಂತಾನೆ ಹೇಳ್ತಾರೆ. ಮತ್ತೆ ಮನೆಯಲ್ಲೂ ಮಾಡಬಾರ್ದ ಆತರ? ಆ ಮೂರ್ತಿ ಇಲ್ಲ ಅಂದ್ರೆ ಫೋಟೋ ಅಂದ್ರೆ ತೊಂದರೆ ಇಲ್ಲ, ಫೋಟೋಗೆ ಹೇಗೆ
ಮೂರ್ತಿ ಇದ್ರೆ ವಿಗ್ರಹಗಳಿಗೆ ಆ ರೀತಿ ಮಾಡ್ಬಾರ್ದು. ಮಾಡ್ಬಾರ್ದು. ಮೂರ್ತಿಗಿದ್ರೆ ಒಂದು ನಾವು ನೇರವಾಗಿ ನಮ್ಮ ಅವ್ರ ಎದುರಾಗಿ ನಾವು ಅವ್ರನ್ನ ಯಾವಾಗ್ಲೂ ಮಾಡ್ಬೇಕು ಅಂತ. ಧನ್ಯವಾದಗಳು. ಹರೇ ನಮ್ಮ ಕೃಷ್ಣ ಹಿಂದೆ ಏನು ಪ್ರಭುಜಿ. ಬೆನ್ನನ್ನು ತೋರಿಸ್ಬಾರ್ದು ಹಾಗೆ ಆ ರೀತಿ. ಧನ್ಯವಾದ. ಪ್ರಭುಜಿ ದೇವ್ರ ಕೋಣೆಯಿಂದ ಆಚೆ ಬಂದು ಮಾಡ್ಬೋದಾ ಹಾಲ್ ಆತರ? ಅಲ್ಲ ಅಂದ್ರೆ ನಿಮ್ಮ ಹಿಂದೆ ಮನೆಯಲ್ಲಿ? ತೋರಿಸ್ಬೇಡಿ ಅಂತ ಅಂತ ಸಾಧಾರಣವಾಗಿ ಹೇಳ್ತಾರೆ ಅಷ್ಟೇ. ನಿಮ್ಮ ಬೆನ್ನ ಹೊರಗಡೆ ಬಂದು ಮಾಡ್ಬೋದು, ಹೊರಗಡೆ ಬಂದು. ಅಲ್ಲ, ಭಗವಂತನಿಗೆ ನಿಮ್ ಬೆನ್ನು ತೋರಿಸ್ಬೇಡಿ ಅಂತ ಹೇಳ್ತಾರೆ. ಸೊ ಆ ರೀತಿ ನೀವು ಮುಂದೆ ಇದ್ ಮಾಡ್ಬಾರ್ದು ಅಂತ ಅಷ್ಟೇ. ಓಕೆ ಪ್ರಭುಜಿ. ನಿಮ್ಮ ಬೆನ್ನನ್ನು ತೋರಿಸ್ಬೇಡಿ ನೀವು ಅಂತ ಅದೇ. ಯಾಕಂದ್ರೆ ಇವಾಗ ನಾವು ಈ ತರ ಫುಲ್ ನಾವು ತಿರುಗಿದ್ರೆ ನಮ್ ಬೆನ್ನು ತೋರ್ಸಕ್ಕಾಗತ್ತಲ್ಲ. ಸೊ ಆ ರೀತಿ ಅದು ಸರಿಯಾದಲ್ಲ, ಅದು ಕ್ರಮ ಅಂತ ಆ ರೀತಿ ಹೇಳ್ತಾರೆ. ಪ್ರಭುಜಿ ಇನ್ ಚಿತ್ರದಲ್ಲಿ ಕೆಲವರು ಹೇಳ್ತಾರೆ. ಪ್ರಭುಜಿ ಒಂದು ಚಿತ್ರದಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿರೋದು ತೋರಿಸಿರಲ್ವಾ, ಅದು ಹೆಂಗಸರು ಆತರ ಮಾಡಬಾರ್ದು ಅಂತ ಕೆಲವರು ಹೆಂಗಸರು ಹೇಳ್ತಾರಲ್ಲ. ಸಾಧಾರಣವಾಗಿ ಅದೇ ಅವರ ಇದ್ ಮಾತ್ರ ಅವರು ಅರ್ಧ ಇದಾಗಿ ಮಾಡ್ಬೇಕು ಅಂತಾನೆ ಅವ್ರು. Okay, ಅದೇ ಉಳಿದಿದ್ದೆಲ್ಲ ಪದ್ಧತಿಗಳು ಹೆಂಗಸರಿಗೆ ಸೇಮ್ ಅಪ್ಲೈ ಆಗುತ್ತಲ್ವಾ? ಸೇಮ್. ಸೊ ಹೆಂಗಸರು ಅವರು ಬರೇ ಅವರು ಇದನ್ನ ಇದ್ ಮಾಡಿ ಅವ್ರೇನ್ ಮಾಡ್ಬೇಕು ಅಷ್ಟೇ ಅಂತ. ಅವ್ರೇನ್ ಫುಲ್ ಆದ್ರೂ ನಾವು ಈ ತರದ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಹೆಂಗಸರಿಗೆ ತುಂಬಾ ಅಡಚಣೆಗಳಲ್ವಾ ಪ್ರಭುಜಿ? ನಿಮಗಿಂತ ನಮ್ಗೆ ಅಂದ್ರೆ ನೀವು ತುಂಬಾ ಸುಲಭವಾಗಿ ಆ ಮಾರ್ಗಕ್ಕೆ ಹೋಗ್ಬೋದು, ನಮಗ್ ಬಹಳ ಕಷ್ಟ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸಂಸಾರದಲ್ಲಿ ಇದ್ಕೊಂಡು ಎಲ್ಲರನ್ನೂ ಸರಿತೂಗಿಸ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೊಂಡು ಮಾಡ್ಲಿಕ್ಕೆ ಸ್ವಲ್ಪ ತೊಡಕುಗಳು ಅಡಚಣೆಗಳು ಅನ್ಸುತ್ತೆ. ಒಂದ್ಸತಿ ಬೇಜಾರತ್ತೆ. ಇದಕ್ ಪರಿಹಾರ ಏನ್ ಮಾಡ್ಬೋದು ನಾವು? ಅಂದ್ರೆ ಮಾಡಿದ್ದಷ್ಟೇ ಸಾಕು ಅಂತ ಅನ್ಕೊಂಡ್ ತೃಪ್ತಿ ಪಟ್ಕೋಬೇಕಾ ಅಥವಾ? ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ, ನಮ್ಗೆ ಅವ್ರಿಗಿಂತ ಹೆಚ್ಚಾಗಿ ಆಸ್ಪದೆ ನಾವು ಹಾಡುಗಳನ್ನ ಹೇಳ್ಬೋದು, ಬೇರೆ ಬೇರೆ ರೀತಿಯಿಂದ ಅಡಿಗೆ ಪ್ರಸಾದ. ಇಲ್ಲ ನನ್ನ ಪ್ರಶ್ನೆ ಹೇಳಿ ನಿಮ್ಗೆ ಅರ್ಥ ಆಗಲ್ಲ. ನಾನ್ ಹೇಳಿದ್ದು ಆತರ ಅಲ್ಲ. ನಾವು ಕೀರ್ತನೆ ಮಾಡ್ಬೋದು, ಸಂಗೀತ ಆಡ್ಬೋದು, ಹಾಡ್ಬೋದು, ಎಲ್ಲ ಇದೆ. ನಾನ್ ಹೇಳುದು ಮನೆಯಲ್ಲಿ ಸಂಸಾರ ಅಂದ್ರೆ ನಾವು ಮಕ್ಕಳನ್ನ ನೋಡ್ಕೊಳ್ಳೋದು, ಗಂಡಂದ್ರದು ಅವ್ರದ್ದು ಎಲ್ಲರದೂನು ಸರಿ ತೂಗಿಸ್ಬೇಕು. ಎಲ್ಲಾ ಕೆಲ್ಸನೂ ಮಾಡಿಟ್ಟು ಎಲ್ಲಾರ್ದು ಮಾಡಿ ನಾವು ಮತ್ತೆ ಏನಾದ್ರು ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಗೆ ಸಮಯ ಒದಗೋದು ಬಹಳ ಕಷ್ಟ, ಬಹಳ ಕಡಿಮೆ. ಪೂರ್ತಿ ಹೆಚ್ಚು ಸಮಯ ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಬೇಕು. ನಮ್ಮ ಪ್ರಾಮಾಣಿಕವಾಗಿ ನಾವು ಮಾಡ್ಬೇಕು. ಭಗವಂತನು ಅಷ್ಟು ಅದೇ ಮುಖ್ಯ. ಹೌದು. ಅಂದ್ರೆ ಅಷ್ಟು ಮಾತ್ರ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ಕೊಳ್ಳಿ, ಅವಾಗ ಅಷ್ಟು ಮುಂದುವರೆದಿದ್ದು ಬೇರೆದಕ್ಕೆ ಈಕ್ವಲ್ ಆಗಲ್ಲ ಅಲ್ವಾ? ನಾವಿನ್ನು ಹಿಂದೆನೆ ಇರ್ತೀವಿ ಅಂತಾನೆ ಲೆಕ್ಕ. ಇಲ್ಲ ಹಾಗೇನಿಲ್ಲ. ನಾವು ಹತ್ರ ಭಾವಿಸ್ಬೇಕು. ನಾವು ನಮ್ರ ಭಾವನೆ ನಾವು ಹತ್ರ ಭಾವಿಸ್ಬೇಕು. ನನ್ನಲ್ಲಿ ಆಗ್ತಾ ಇಲ್ಲ ಹತ್ರ ಭಾವಿಸ್ಬೇಕು. ಆದ್ರೆ ಭಕ್ತಿ ಕಾರ್ಯಗಳು ಎಷ್ಟು ಪರಿಶುದ್ಧವಾದ, ಎಷ್ಟು ಶಕ್ತಿಯುತವಾದ ಅಂದ್ರೆ ಇದು ಭಗವಂತನ ಗೊತ್ತು. ಎಲ್ಲವೂ ಕೂಡ ಎಲ್ಲರ ಸನ್ನಿವೇಶ ಅವನಿಗೆ ಗೊತ್ತು. ಸೊ ಅವನು ನಮಗೆ ಅನುಗ್ರಹಿಸಬಹುದು. ನಮ್ಗೆ ಮಾಡಿದ್ವಿ ಅಷ್ಟೊಂದು ಮಾಡಿದ್ವಿ ಅಂತಲ್ಲ, ನಾವು ಯಾವ ಭಾವನೆ ಮಾಡಿದ್ವಿ, ಯಾವ ಒಂದು ಇದನ್ನ ಅದೇ. ಓಕೆ ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಪಾದರದ್ದು ಒಂದ್ ಸ್ಟೇಟ್ಮೆಂಟ್ ನೀವೇ ಹೇಳಿದ್ರಲ್ಲ, ನಿಮ್ಗೆ ಎಷ್ಟು ಹೊತ್ತು ಬೇಕಾಗುತ್ತೆ ಇದನ್ನ ಅಚೀವ್ ಮಾಡಕ್ಕೆ, ಆತ್ಮ ಸಾಕ್ಷಾತ್ಕಾರ ಅಂತ ಕೇಳಿದಾಗ 1 ನಿಮಿಷ ಸಾಕು ಅಂತ ಅವ್ರು ಹೇಳಿದ್ರಂತೆ ಅಲ್ಲ. ಸೊ ನೀವೇನು ಮಾಡ್ಬೇಕಾಗಿಲ್ಲ, ಜಸ್ಟ್ ಸರೆಂಡರ್. ಹಾಗಾಗಿ ಈ ಅಡೆತಡೆಗಳೆಲ್ಲ ಮಾತಾಜಿ ಹೇಳಿದ್ದು ಬಹುಶಃ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಇಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕ್ವಾಂಟಿಟಿ ಆಫ್ ಟೈಮ್ ಅಲ್ಲ ಇಂಪಾರ್ಟೆಂಟ್ ಅಲ್ವಾ? ಅಲ್ಲ ಮಾತಾಜಿ, ಆ ಕ್ವಾಲಿಟಿ ಸಾಧನೆ ಮಾಡ್ಲಿಕ್ಕೆ ಇವಾಗ ಇಷ್ಟು ಕೇಳ್ಕೊಂಡು ಅಲ್ವಾ, ಇವೆಲ್ಲ ಮೆಟ್ಟಲುಗಳ ತರಾನೇ. ಆ ಕ್ವಾಲಿಟಿ ಏಕದಮ್ ಬರೋದಿಲ್ಲ ಅಲ್ವಾ? ಕ್ವಾಲಿಟಿ ಬರ್ಬೇಕು ಅಂದ್ರೆ ನಾವ್ ಎಷ್ಟೋ ಸಾಧನೆ ಮಾಡ್ಬೇಕು. ಆ ಸಾಧನೆಗೆ ನಾನು ಹೇಳೋದು, ಆ ಸಾಧನೆಗೆ ಸಮಯ ಕೆಲವ್ರಿಗೆ 4 ಗಂಟೆ ಹೊತ್ತು ಸಿಗ್ಬೋದು, ನಮ್ಗೆ 1 ಗಂಟೆ ಸಿಗ್ಬೋದು. ಅವಾಗ ನಾವ್ ಹಿಂದೆ ಇರ್ತೀವೇನೋ ಅನ್ನೋ ಭಾವನೆ ಇರುತ್ತೆ ಒಂದೊಂದ್ಸತಿ. ಇಲ್ಲ, ಅದೇ ಅವ್ರು ಹೇಳಿದ್ರು, ಸಿನ್ಸಿಯರ್ ಆಗಿ ಮಾಡಿದ್ರೆ 1 ಕ್ಷಣ. ಸೊ ನಾವು ಒಂದೇ ಕ್ಷಣದಲ್ಲಿ ಭಗವಂತ ನಿನಗೆ ನಾನು ಅಡ್ಡಬಿದ್ದೆ ಅಂತ ಹೇಳ್ಕೊಂಡ್ರೆ ಬಹುಶಃ ಆಗ್ಬೋದು, ಏನೋ ಗೊತ್ತಿಲ್ಲ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಭಾಗವತಂ ಓದ್ಲಿಕ್ಕೆ ನನಗೆ 1 ವರ್ಷ ಬೇಕಾಗ್ಬೋದು, ಒಂದು ಸ್ಕಂದ ಓದ್ಲಿಕ್ಕೆ. ಇನ್ನೊಬ್ರು 4 ಸ್ಕಂದ ಓದೋಷ್ಟು ಸಮಯ ಒದಗಬಹುದು. ಹಾಗೆ ಆ ತರ ಕಂಪೇರ್ ಮಾಡ್ಕೊಂಡ್ರೆ ಒಂಥರ ನಾವಿನ್ನ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತೀವೋ ಏನೋ ಇದನ್ನೆಲ್ಲ ಮಾಡ್ಲಿಕ್ಕೆ, ಈ ಸಾಧನೆ ಮಾಡ್ಲಿಕ್ಕೆ, ಇದನ್ನೆಲ್ಲ ತಿಳ್ಕೊಳ್ಲಿಕ್ಕೆ ಅಂತ ಅನ್ನೋ ಭಾವನೆ ಇರುತ್ತೆ. ಕಂಪೇರ್ ಮಾಡ್ಬಾರ್ದು ಮತ್ತೆ ನಾವೇ ಕಂಪೇರ್ ಮಾಡ್ಬಾರ್ದು. ಅಲ್ಲ, ಕಂಪೇರ್ ಮಾಡೋದು ಅಂತಲ್ಲ. ನಾವ್ ಹೆಚ್ಚು ಇವಾಗ ನಾವು ಶೋಭಾ ಮಾತಾಜಿ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನಾವು ಇವುಗಳ ಬಗ್ಗೆ ಎಲ್ಲ ತಿಳ್ಕೊತ ಹೋಗಿ ನಮ್ಮಲ್ಲಿ ಸ್ವಲ್ಪ ಪ್ಯೂರಿಫೈ ಆಗ್ತಾವು. ಅಂದ್ರೆ ನಾನು ಹೇಳುದು ಎಳ್ಳಿನಷ್ಟಾದ್ರೂನು ಆಗ್ತಿದೆ ಅಂತ ಅನ್ಸುತ್ತೆ ನಮ್ ಸಾಧನೆಯಲ್ಲಿ. ಬಟ್ ಅದು ಬರ್ದೇನೆ ಇದ್ದಿದ್ರೆ ಅದು ಇರ್ತಿರ್ಲಿಲ್ಲ. ಹಾಗೆ ಅಲ್ವಾ? ಕಂಪ್ಯಾರಿಸನ್ ಅಂತ ಅಲ್ಲ, ನಾವು ಹೆಚ್ಚು ಸಮಯ ತೊಡಗಿಸ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇರುತ್ತೆ, ಬಟ್ ಆಗಲ್ಲ ಅನ್ನೋ ಅಳುಕು ಆಸೆ ಇದ್ರೆ ಅವ್ನ್ ಮಾಡಿ ಕೊಡ್ತಾನೆ ದಾರಿ ಬಿಡಿ. ಅದೇ ನೋಡ್ಬೇಕು.
ಹರೇ ಕೃಷ್ಣ ಎಸ್ ಮಾತಾಜಿ. ಹರೇ ಓದಿ ಸಾರಿ ಮಾತಾಜಿ. ಸಾರಿ ಪ್ರಭುಜಿ, ಹಾ. ಸಾರಿ. ಇಲ್ಲ ಓದಿ 31st. ಭಗವಂತನಿಗೆ ಸೇವೆ ಸಲ್ಲಿಸುವುದು ವಿಗ್ರಹ, ಹಾ. ಪರಿಚಾರ್ಯ, ಅರ್ಚನಾ. ಆದರೆ ರಾಜನಿಗೆ ಮಾಡುವ ಹಾಗೆ 2 ವಿಧಗಳು: ಭಗವಂತನನ್ನ ಅಲಂಕರಿಸುವುದು, ಚಾಮರದೊಂದಿಗೆ ಪೂಜೆ, ಛತ್ರಿ, ಸಂಗೀತ ಇತ್ಯಾದಿ. ಓಕೆ, ಸೊ ಅದೇ ಇದು ದೇವಸ್ಥಾನಗಳಲ್ಲಿ ಹೇಗೆ ಭಗವಂತನಿಗೆ ತುಂಬಾ ಒಂದು ಗೌರವದಿಂದ ಆಡಂಬರದಿಂದ ಮಾಡೋ ರೀತಿ ಅಂತ ಹೇಳ್ತಾರೆ. ಸೊ ಹಿಂದೆ ಈಗಲೂ ಕೂಡ ದೇವಸ್ಥಾನಗಳಂದ್ರೆ ಆ ರೀತಿಯಲ್ಲಿ ಇರಬೇಕು. ಭಗವಂತನಿಗೆ ಒಂದು ರಾಜನ ಹೇಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವರ ಎಲ್ಲ ಅವರ ಇವರು, ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನಿಗೆ ಸುಪ್ರೀಂ ಕಿಂಗ್, ಭಗವಂತನಿಗೆ ದೊಡ್ಡ ರಾಜ ಯಾರು ಇಲ್ಲ. ಸೊ ಹಾಗೆ ನಾವು ಸೇವೆ ಮಾಡಬೇಕು ಅಷ್ಟೊಂದು ಗೌರವದಿಂದ, ಅಷ್ಟೊಂದು ಆಡಂಬರದಿಂದ, ಅಷ್ಟು ಸ್ವಚ್ಛತೆಯಿಂದ, ಅಷ್ಟೊಂದು ಸಮಯದಿಂದ. ಪ್ರಭುಪಾದ್ ಮುಖ್ಯವಾಗಿ ನಮ್ಗೆ ಹೇಳಿದ್ದು ಟೈಮ್ಲಿನೆಸ್, ಕ್ಲೀನ್ಲಿನೆಸ್ ಅಂತ ಹೇಳಿದ್ದಾರೆ ಶ್ರೀಲ ಪ್ರಭುಪಾದ್. ಸರಿಯಾದ ಸಮಯಕ್ಕೆ, ಆ ಸಮಯ ಕರೆಕ್ಟಾಗಿ ಮಾಡಿ ಭಗವಂತನ ಸೇವೆ. ಸೊ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದಾಗ ನೀವು ಟೈಮ್ ಕರೆಕ್ಟಾಗಿ ನೋಡ್ತೀರಾ, ಎಲ್ಲ ಕರೆಕ್ಟಾಗಿ ಟೈಮ್ ನಡೆಯಬೇಕು, ಅವ್ರಿಗೆ ಏನೇನು ಬೇಕೋ ಅವ್ರಿಗೆ ಅಗತ್ಯಗಳು ಕೊಡ್ತೀರಾ. ಸೊ ಅದೇ ರೀತಿಯಲ್ಲಿ ಭಗವಂತನಿಗೆ ಕೂಡ ಪೂಜೆಯಲ್ಲಿ, ಆರತಿಯಲ್ಲಿ, ನೈವೇದ್ಯ ಮಾಡೋದ್ರಲ್ಲಿ ಪ್ರತಿಯೊಂದು ಕೂಡ ಟೈಮ್ ಮೇಂಟೈನ್ ಮಾಡಿ. ನಂತರ ಕ್ಲೀನ್ಲಿನೆಸ್, ಸ್ವಚ್ಛತೆ. ಸೊ ಸ್ವಚ್ಛತೆ, ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಂತ ಹೇಳೋ ರೀತಿಯಲ್ಲಿ ಇದು 2 ಮುಖ್ಯವಾಗಿ ಆಚಾರ್ಯರು ಹೇಳಿದ್ದು. ನಂತರ ಇದೆ ತುಂಬಾ ಡೀಟೇಲ್ಸ್ ಇದೆ, ಅಷ್ಟೊಂದು ಆಡಂಬರದಿಂದ ಮಾಡಬೇಕಾದ ಕಾರ್ಯಗಳು ತುಂಬಾ ಇದೆ. ಇದೊಂದು ಸನ್ನಿವೇಶ. ಇಲ್ಲಿ ಸುಧಾಮ, ಸುಧಾಮ ಅಂದ್ರೆ ಇವರು ಆ ಸುಧಾಮ ಅಲ್ಲ, ಯಾರು ಕೃಷ್ಣನ ಜೊತೆಗೆ ಗುರುಕುಲದಲ್ಲಿದ್ದಾರೆ. ಇನ್ನೊಬ್ಬರು ಸುಧಾಮ ಇದ್ದಾರೆ ಕೃಷ್ಣನ ವೃಂದಾವನ ಲೀಲೆಯಲ್ಲಿ. ಸೊ ಕೃಷ್ಣನ ಗೋಪಾಲಕರು, ಸೊ ಗೋಪ ಫ್ರೆಂಡ್ಸ್. ಸೊ ಇವರು ಕೃಷ್ಣ ಒಂದ್ ದಿವಸ ಹೇಳೋದು, ತುಂಬಾ ಹಸಿವಾಗ್ತಾ ಇದೆ. ಕೃಷ್ಣ ಫ್ರೆಂಡ್ಸ್ ಕೇಳ್ತಾರೆ ತುಂಬಾ ಹಸಿವಾಗ್ತಾ ಇದೆ ಅಂದಾಗ, ನೋಡಿ ಹತ್ರದಲ್ಲೇ ಒಬ್ಬ ಬ್ರಾಹ್ಮಣರು ಇವರು ಇದ್ದಾರೆ, ಸೊ ಅವರಿಗೆ ಹೋಗಿ ಕೇಳಿ, ಅವರು ಒಂದು ಯಜ್ಞ ಮಾಡ್ತಾ ಇದ್ದಾರೆ, ಅವ್ರು ನಮ್ಗೆ ನಿಮಗೆ ಕೊಡ್ತಾರೆ, ನೀವು ಕೇಳಿದ್ರೆ ಏನೇನು ತಯಾರು ಮಾಡಿದ್ದಾರೆ ಆಹಾರದೆಲ್ಲ ಕೊಡ್ತಾರೆ ಅಂತ. ಸೊ ಆಗ ಅವರು ಸುಧಾಮ ಅವ್ರು ಹೇಳೋದು ಒಂದು ಮಾತು, ಕೃಷ್ಣನಿಗೆ ಪೂಜೆ ಮಾಡೋದ್ರಿಂದ ಏನ್ ಸಿಗೋದಿಲ್ಲ, ಏನ್ ಬೇಕಾದ್ರೂ ಎಲ್ಲವೂ ಸಿಗುತ್ತೆ. ಸೊ ಆ ರೀತಿ ಅವ್ರು ಯೋಚನೆ ಮಾಡ್ತಾ ಹೇಳೋ ಒಂದು ಮಾತು ಅಂತ ಇಲ್ಲಿ ತೋರಿಸ್ತಾರೆ. ನಂತರ ಅದರ ಇದಾಗಿ ಇಲ್ಲಿ ಬ್ರಾಹ್ಮಣರು ಏನು ಕೊಡೋದಿಲ್ಲ, ಆದ್ರೆ ಬ್ರಾಹ್ಮಣ ಪತ್ನಿಗಳು ಅವರೆಲ್ಲ ಶುದ್ಧ ಭಕ್ತರು, ಅವ್ರಿಗೆ ಗೊತ್ತು ಕೃಷ್ಣ ಯಾರು ಅಂತ. ಅವರೆಲ್ಲ ಅವ್ರ ಮನೆಯಿಂದ ಎಲ್ಲ ತುಂಬಿಸ್ಕೊಂಡು ಬಂದು ಕೃಷ್ಣನಿಗೆ ಇಲ್ಲಿ ಕೊಡ್ತಾ ಇರೋದು ಚಿತ್ರ. ಎಸ್, ಕೃಷ್ಣ ಸೇವೆ ಮಾಡೋದ್ರಿಂದ ನಮಗೆ ಎಷ್ಟು ಏನು ಸಿಗುತ್ತೆ ನಮ್ಗೆ ಅದನ್ನ ಲೆಕ್ಕ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ, ಕಲ್ಪನೆ ಮಾಡ್ಕೊಳಿಕ್ ಆಗಲ್ಲ ನಮ್ಗೆ ಎಷ್ಟು ನಮ್ಗೆ ಭಗವಂತನ ನಮ್ಗೆ ಮತ್ತೆ ಏನ್ ಕೊಡ್ಬೋದು ಅಂತ. ನಾವು ಅದೇ ಒಂದು ಇಚ್ಛೆಯಿಂದ ಮಾಡಬಾರ್ದು, ಅದು ಹೇಳ್ತಾ ಇರೋದು. ಪರಮ ಪುರುಷನು ಎಲ್ಲದರ ಒಡೆಯ. ಸೊ ಹಾಗಾಗಿ ಅವನನ್ನ ಸೇವೆ ಮಾಡೋದ್ರಿಂದ, ಈಗ ಮೂರ್ತಿ ವಿಗ್ರಹ ಸೇವೆ ಮಾಡೋದು, ಇನ್ನೊಂದು ಸೇವೆ ಮಾಡೋದ್ರಿಂದ ಏನ್ ನಮ್ಗೆ ಸಿಗದೆ, ಏನ್ ಅಸಾಧ್ಯ, ನಮ್ಗೆ ಏನ್ ಬೇಕಾದ್ರೂ ಸಿಗ್ಬೋದು ನಮ್ಗೆ. ಸೊ ಆ ರೀತಿಯಲ್ಲಿ ಯಾರಾದ್ರೂ ಒಂದು ಭೌತಿಕ ಏನಾದ್ರೂ ಒಂದು ತುಂಬಾ ಒಂದು ಭೋಗ ಇದನ್ನು ಇಚ್ಛೆ ಪಟ್ರು, ಇಲ್ಲಾಂದ್ರೆ ಒಂದು ಸ್ವರ್ಗ ಸ್ಥಿತಿ ಸಿಕ್ಕಬೇಕು ಅಂದ್ರೂ, ಇಲ್ಲಾಂದ್ರೆ ಮುಕ್ತಿ ಸಿಗ್ಬೇಕು ಅಂದ್ರೇನು, ಇಲ್ಲಾಂದ್ರೆ ಒಂದು ಯೋಗಿಗಳಿಗೆ ಇಚ್ಛೆ ಬರುವಂತ ಸಿದ್ಧಿಗಳು ಬೇಕು ಅಂದ್ರೂ ಕೂಡ ಎಲ್ಲವೂ ಕೂಡ ಪ್ರಾಪ್ತಿ ಆಗುತ್ತೆ ಅಂತ ಆ ರೀತಿಯಲ್ಲಿ ಅಲ್ಲಿ ಹೇಳ್ತಾ ಇರೋದು. ಕೃಷ್ಣನ ಪೂಜೆ ಮಾಡೋರಿಗೆ ಏನ್ ಸಿಗೋದಿಲ್ಲ, ಕೃಷ್ಣ ಏನ್ ಬೇಕಾದ್ರೂ ಕೊಡ್ಬೋದು ಆ ರೀತಿ ಹೇಳಿ. ಅದ್ರ ಕೇಳ್ಬಾರ್ದು, ಭಕ್ತರಾದ ಶುದ್ಧ ಭಕ್ತಿ ಅಂದ್ರೆ ಕೇಳ್ಬಾರ್ದು. ಎಸ್, ನೆಕ್ಸ್ಟ್ 32 ಹಾಡುವುದು ಗೀತಂ. 33 ಸಂಕೀರ್ತನಂ. ನಾಮಕೀರ್ತನೆ ವಿಷ್ಣು ಧರ್ಮವಿನಿಂದ ಉಲ್ಲೇಖ. ಲೀಲಾ ಕೀರ್ತನೆ ಉಲ್ಲೇಖ ಶ್ರೀಮದ್ ಭಾಗವತಂ 7.9.18. ಗುಣಕೀರ್ತನೆ ಉಲ್ಲೇಖ ಶ್ರೀಮದ್ ಭಾಗವತಂ 1.5.22. ಸಂಕೀರ್ತನ, ಕೀರ್ತನೆ ಅಂದ್ರೆ ಭಗವಂತನ ನಾಮ, ಭಗವಂತನ ಲೀಲೆ ಮತ್ತೆ ಗುಣ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದೊಂದು ಕಡೆಯಿಂದ ಒಂದೊಂದು ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನಿದೆ ಎಕ್ಸಾಕ್ಟ್ ಆಗಿ ಯಾರಾದ್ರೂ ಓದ್ತೀರಾ? ಇದು ನಿಮ್ಮ ಹತ್ರ ಇದ್ರೆ ಕನ್ನಡದಲ್ಲಿ. ಗುರುಜಿ ನಾನು ಓದ್ತೀನಿ. ವಿಷ್ಣು ಧರ್ಮ ಅಲ್ಲಿ ಯಾವ್ದು? 32 ಹಾಡುವುದು ಗೀತಂ. ಅಲ್ಲ, ಇದ್ರ ಬಗ್ಗೆ ನಿಮ್ ಪುಸ್ತಕದಲ್ಲಿ ಇದೆಯಾ? ಪುಸ್ತಕ ಇದೆ ನಿಮ್ಮ ಹತ್ರ? ಪೇಜ್ ನಂಬರ್ ಪ್ರಭುಜಿ, ಪೇಜ್ ನಂಬರ್ 9ನೇ ಅಧ್ಯಾಯ ಇಂಗ್ಲಿಷ್ ನಲ್ಲಿ ಇದೆ ನಂತರ, ಕನ್ನಡದಲ್ಲಿ ನಂತರ ಇಲ್ಲ. ಯಾವ ಪುಸ್ತಕ ಪ್ರಭುಜಿ?
ಅದೇ ಇದೇನ್ ಹೇಳ್ತೀವಿ ವಿಷ್ಣು ಧರ್ಮ ಅಲ್ಲಿ ಹೇಳೋದೇನಂದ್ರೆ ಭಗವಂತ ನಾಮದ ಒಂದು ಸಲ ಹೇಳೋದ್ರಿಂದ ಅದು ಯಾರು ಲೆಕ್ಕನೆ ಮಾಡಕ್ಕಾಗಲ್ಲ, ಅಷ್ಟು ಪಾಪಗಳು ಅವನು ಒಂದು ಸಲ ಹೇಳೋದ್ರಿಂದ ಅವನು ಅದನ್ನ ನಾವು ನಾಶ ಮಾಡಬಹುದು ಅಂತ ಹೇಳ್ತಾರೆ. ಪ್ರಭುಜಿ ಪೇಜ್ ನಂಬರ್ ಪ್ಯಾರಾ ಹೇಳಿ ಪ್ರಭುಜಿ, ನಾನು ಓದ್ಲಾ? ನನ್ನ ಹತ್ರ ಇಲ್ಲ, ಅದಂಗಂತ ಇಂಗ್ಲಿಷ್ ಇದೆ, ಇಲ್ಲಿ ಕನ್ನಡ ನನ್ನ ಹತ್ರ ಓದ್ಲಾ ಪ್ರಭುಜಿ? ಅಧ್ಯಾಯ ಪ್ರಭುಜಿ ಓದ್ತೀನಿ ನಾನು. ಪ್ರಭುಜಿ ಪ್ರಭುವಿನ ಇಲ್ಲ ಗಾಯನ ಹಾ. ಭಗವಂತನನ್ನು ಕುರಿತು ಹಾಡುವುದಕ್ಕೆ ಸಂಬಂಧಿಸಿದಂತೆ ಲಿಂಗ ಪುರಾಣದಲ್ಲಿ ವಚನ ಹೊಂದಿದ್ದು ಅದು ಹೀಗಿದೆ: ಪ್ರಭುವಿನ ಮಹಿಮೆಗಳನ್ನು ಹಾಡುವುದರಲ್ಲಿ ಸದಾ ಮಗ್ನನಾಗಿರುವ ಬ್ರಾಹ್ಮಣನು ದೇವೋತ್ತಮ ಪರಮಪುರುಷನಿರುವ ಧಾಮಕ್ಕೆ ಉನ್ನತಿ ಪಡೆಯುವುದು ನಿಶ್ಚಯ. ಶಿವನು ಸಲ್ಲಿಸುವ ಪ್ರಾರ್ಥನೆಗಳಿಗಿಂತ ಮಿಗಿಲಾಗಿ ಕೃಷ್ಣನು ಈ ಗಾಯನವನ್ನು ಮೆಚ್ಚಿಕೊಳ್ಳುತ್ತಾನೆ. ಎಸ್, ಹೌದು. ಏನ್ ಪ್ರೆಸೆಂಟೇಶನ್ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಇನ್ನ ನಿಮ್ಗೆ ಯಾರಾದ್ರೂ ರೆಡಿ ಇರ್ಬೇಕಾ ಅಂತ ಪ್ರೆಸೆಂಟೇಶನ್ ಯಾರು ಮಾಡ್ಬೇಕು ಅನ್ಕೊಂಡ್ರಿ? 7:45 ಆಯ್ತು, ಆಮೇಲೆ ನಿಮಗೂ ಅದು ಕೂಡ ಆಗೋದಿಲ್ಲ. ನಂದಿದೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾಡ್ತೀರಾ ಪ್ರಭುಜಿ? ಹಾಗೆ ನಾನು ಇದಕ್ಕೆ ಮಾಡ್ತೀನಿ. 32-33 ನಾಳೆ ಮಾಡೋಣ. ಪ್ರಭುಜಿ ಹರೇ ಕೃಷ್ಣ. ಒಂದ್ ಕ್ವಶನ್, ವಿಷ್ಣು ಧರ್ಮ ಅನ್ನೋದು ಬುಕ್ ಪ್ರಭುಜಿ ಅದು? ಇದು ಮಾತಾಜಿ ಅದೆಲ್ಲ ಹೌದು, ಶಾಸ್ತ್ರ, ಸ್ಮೃತಿ ಶಾಸ್ತ್ರ ಅನ್ಸುತ್ತೆ. ವಿಷ್ಣು ಧರ್ಮ. ವಿಷ್ಣು ಧರ್ಮ. ಎಸ್ ಪ್ರಭು, ನೀವು ನಿಮ್ಮನ್ನ ಹೋಸ್ಟ್ ಹೋಸ್ಟ್ ಮಾಡಲ ನಿಮ್ಮನ್ನ? ಮಾಡಿ ಪ್ರಭುಜಿ. ಎಸ್ ಪ್ರಭು.